ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ಹಲೋ ನಮಸ್ತೆ. ಶಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತು ನಾವು ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದಂಥದ್ದು ಬಹುಶಃ ಒಂದು ಅಧಿಕೃತ ಅಂಕಿಅಂಶ ಲಭ್ಯ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕಳೆದ ಜನವರಿಯಿಂದ ಮೇವರೆಗೆ ಎಷ್ಟು ಜನ ಮಹಿಳೆಯರು ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಒಂದು ಅಂಕಿಅಂಶ ಲಭ್ಯ ಆಗಿರುವಂಥದ್ದು. ಸೊ ಆ ಅಂಕಿಅಂಶವನ್ನು ಗಮನಿಸಿದರೆ ಒಂದು ರೀತಿಯಲ್ಲಿ ಆತಂಕ ಮನೆ ಮಾಡುತ್ತೆ. ಎಲ್ಲೂ ಹೋದರೂ ಮಹಿಳೆಯರು ಅನ್ನುವಂಥ ಒಂದು ಸಂಶಯ, ಒಂದು ಪ್ರಶ್ನೆಗಳು ಎದುರಾಗತ್ತೆ. ಆದರೆ ಪ್ರಶ್ನೆಗೆ ಸರ್ಕಾರದಲ್ಲೂ ಉತ್ತರ ಇಲ್ಲ, ಪೊಲೀಸ್ ಇಲಾಖೆಯಲ್ಲೂ ಉತ್ತರ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಮೊದಲಿಗೆ ನಾನು ಆ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಆ ಅಂಕಿಅಂಶ ನಿಮ್ಮ ಮುಂದೆ ಬರ್ತಾ ಇದೆ. ಇದು 5 ತಿಂಗಳಿನಲ್ಲಿ 2947 ಮಹಿಳೆಯರು ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ. ಅಂದ್ರೆ 5 ತಿಂಗಳು ಅಂತ ಹೇಳಿದ್ರೆ ಜನವರಿ 1, 2015ರಿಂದ ಮೇ 30, 2015 ವರೆಗಿನ ಲೆಕ್ಕಾಚಾರ ನೀವು ನೋಡ್ತಾ ಇರುವಂತದ್ದು. 5 ತಿಂಗಳಲ್ಲಿ 2947 ಮಹಿಳೆಯರ ನಾಪತ್ತೆ ಪ್ರಕರಣ ದಾಖಲಾಗಿರುವಂತದ್ದು. 2947 ಮಹಿಳೆಯರು ಅಲ್ಲ, ಅದಕ್ಕಿಂತ ಜಾಸ್ತಿ ಇದ್ದಾರೆ. ಒಂದು ಪ್ರಕರಣದಲ್ಲಿ 2 ಮಹಿಳೆಯರು ಇರಬಹುದು, 3 ಮಹಿಳೆಯರು ಇರಬಹುದು. 2947 ನಾಪತ್ತೆ ಪ್ರಕರಣಗಳು 5 ತಿಂಗಳಲ್ಲಿ ದಾಖಲಾಗಿದೆ. ಇದರಲ್ಲಿ 2947ರಲ್ಲಿ 1757 ಪ್ರಕರಣಗಳು ಪತ್ತೆಯಾಗಿದೆ. ಇದನ್ನ ಪೊಲೀಸ್ ಇಲಾಖೆ ಪತ್ತೆ ಮಾಡಿದೆ. ಆ ಮಹಿಳೆಯರು ಏನಾದ್ರು ಅನ್ನುವಂಥದ್ದು ಅಥವಾ ಎಲ್ಲೂ ಹೋದ್ರು ಅವರ ವಾರಿಸುದಾರರಿಗೆ ತಲುಪಿಸುವಂತ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಅಂದ್ರೆ 2947 ಪ್ರಕರಣದಲ್ಲಿ 1757 ಪ್ರಕರಣಗಳು ಪತ್ತೆಯಾಗಿದೆ. ಇನ್ನು ಪತ್ತೆಯಾಗದ ಪ್ರಕರಣಗಳನ್ನು ನೀವು ಗಮನಿಸಿದರೆ 1190 ಪ್ರಕರಣಗಳು ಪತ್ತೆಯಾಗದ ಪ್ರಕರಣಗಳು ರಾಜ್ಯದಾದ್ಯಂತ ನಾವು ಅಂಕಿಅಂಶವನ್ನು ಕೊಡ್ತಾ ಇರುವಂಥದ್ದು. ಜನವರಿಯಿಂದ ಮೇವರೆಗೆ 1190 ಪ್ರಕರಣಗಳು ಪತ್ತೆಯಾಗಿಲ್ಲ. ಅಂದ್ರೆ ಎಲ್ಲಿ ಹೋದ್ರು, ಏನಾದ್ರು, ಯಾರ ಜೊತೆ ಹೋದ್ರು ಅಥವಾ ಏನಾಯ್ತು ಅನ್ನುವಂಥದ್ದು ಕೂಡ ಪೊಲೀಸ್ ಇಲಾಖೆಗೆ ಇಲ್ಲಿವರೆಗೆ ಗೊತ್ತಾಗ್ಲಿಲ್ಲ. 1190 ಪ್ರಕರಣಗಳು ಇನ್ನೂ ಕೂಡ ಧೂಳು ತಿನ್ನುತ್ತಾ ಇದ್ದಾವೆ. ಕರ್ನಾಟಕದ ಪೊಲೀಸ್ ಠಾಣೆಗಳಲ್ಲಿ ಏನಾದ್ರು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಇನ್ನು ನಾವು ಅಂಕಿಅಂಶವನ್ನು ಗಮನಿಸೋದಾದ್ರೆ, ನಾನು ಆಗ್ಲೇ ಹೇಳಿದೆ ಪ್ರಕರಣ ಮತ್ತು ಮಹಿಳೆಯರ ಅಲ್ಲಿ ವ್ಯತ್ಯಾಸ ಇದೆ ಅನ್ನುವಂಥದ್ದು. 2989 ಮಹಿಳೆಯರು ನಾಪತ್ತೆಯಾಗಿದ್ರು, ಅದರಲ್ಲಿ 1777 ಮಹಿಳೆಯರು ಪತ್ತೆಯಾಗಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ 1212 ಮಹಿಳೆಯರು ಎಲ್ಲಿ ಹೋದ್ರು ಅನ್ನುವುದೇ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಒಂದು ಗಮನಿಸಬೇಕಾದಂಥದ್ದು, ಇಲ್ಲಿ ಮಹಿಳೆಯರ ಲೆಕ್ಕಾಚಾರ ಇದೆ, 18 ವರ್ಷದ ನಂತರದವರ ಲೆಕ್ಕಾಚಾರ ಮಾತ್ರ ಇಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಅದಕ್ಕಿಂತ ಹಿಂದೆ 18 ವರ್ಷದ ಹಿಂದಿನ ಲೆಕ್ಕಾಚಾರ ಸಿಗಲಿಲ್ಲ. 18 ವರ್ಷದ ನಂತರದ ಲೆಕ್ಕಾಚಾರ ಇರುವಂಥದ್ದು. 16 ವರ್ಷದವರು 14 ವರ್ಷದವರು ನಾಪತ್ತೆ ಆಗುವಂಥದ್ದಿದೆ, ಆ ಲೆಕ್ಕಾಚಾರ ಇಲ್ಲ. ಅದನ್ನ ಆ್ಯಡ್ ಮಾಡಿದರೆ ಇದಕ್ಕಿಂತ ಜಾಸ್ತಿ ಆಗತ್ತೆ. ಸೊ ಈಗ ನಾವು ಕೊಡ್ತಾ ಇರುವಂಥ ಮಾಹಿತಿಯ ಪ್ರಕಾರ ರಾಜ್ಯದಾದ್ಯಂತ 5 ತಿಂಗಳಿನಲ್ಲಿ 1212 ಮಹಿಳೆಯರು ನಾಪತ್ತೆಯಾಗಿದ್ದಾರೆ. ಇನ್ನೂ ಕೂಡ ಅವರು ಎಲ್ಲೂ ಹೋಗಿದ್ದಾರೆ ಅನ್ನುವಂಥದ್ದು ಪೊಲೀಸ್ ಇಲಾಖೆಗೆ ಮಾಹಿತಿ ಸಿಗ್ತಾ ಇಲ್ಲ. ಇನ್ನು ಇಲ್ಲಿ ಮತ್ತೊಂದು ನಾವು ಗಮನಿಸಬೇಕಾದಂಥದ್ದು, ನಾಪತ್ತೆಯಾದವರಲ್ಲಿ ವಿವಾಹಿತ ಮಹಿಳೆಯರೇ ಹೆಚ್ಚು ಅನ್ನುವಂಥದ್ದು. ಅಂದ್ರೆ ಮದುವೆಯಾದಂಥ ಮಹಿಳೆಯರೇ ಹೆಚ್ಚು ನಾಪತ್ತೆಯಾಗಿದ್ದಾರೆ ಅನ್ನುವಂಥದ್ದು ಅಂಕಿಅಂಶ ಹೇಳುತ್ತೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಕರಣ ದಾಖಲಾಗಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಕರಣ ಅಂದ್ರೆ ರಾಜ್ಯದ ಶಕ್ತಿ ಕೇಂದ್ರ ಬೆಂಗಳೂರು ನಗರ ಜಿಲ್ಲೆ, ಅಲ್ಲಿ ಅತಿ ಹೆಚ್ಚು ಪ್ರಕರಣ ದಾಖಲಾಗಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 609 ಮಹಿಳೆಯರ ನಾಪತ್ತೆ ಪ್ರಕರಣ ದಾಖಲಾಗಿರುವಂಥದ್ದು. ಇನ್ನು ಉಳಿದಂತೆ ಬೆಂಗಳೂರು ಗ್ರಾಮಾಂತರ, ಶಿವಮೊಗ್ಗ ಮತ್ತು ಬಳ್ಳಾರಿ ನಂತರದ ಸ್ಥಾನದಲ್ಲಿದೆ ಮಹಿಳೆಯರ ನಾಪತ್ತೆ ಪ್ರಕರಣದಲ್ಲಿ. ಬೆಂಗಳೂರು ಗ್ರಾಮಾಂತರ, ಶಿವಮೊಗ್ಗ
ಮತ್ತು ಬಳ್ಳಾರಿ, ಮಲೆನಾಡಿನ ಶಿವಮೊಗ್ಗ, ಬಯಲಸೀಮೆಯ ಬಳ್ಳಾರಿ ಮತ್ತು ಬೆಂಗಳೂರು ಗ್ರಾಮಾಂತರ, ಈ 3 ಜಿಲ್ಲೆಗಳು ನಂತರದ ಸ್ಥಾನದಲ್ಲಿದ್ದಾವೆ. ಆದರೆ ದಕ್ಷಿಣ ಕನ್ನಡ ಅದೃಷ್ಟವಶಾತ್ ಇಲ್ಲ, ಉಡುಪಿ ಕೂಡ ಇಲ್ಲ. ಇಲ್ಲಿ ಹಿಂದೂ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು, ಲವ್ ಜಿಹಾದ್ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಅನ್ನುವಂಥದ್ದು. ಬಟ್ ಅಂಕಿಅಂಶವನ್ನು ಗಮನಿಸಿದ್ರೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಶಿವಮೊಗ್ಗ ಮತ್ತು ಬಳ್ಳಾರಿ ಮೊದಲ ಸ್ಥಾನದಲ್ಲಿ ಬರ್ತಾ ಇದ್ರೆ, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಈ ಪ್ರಕರಣಗಳು ಉಳಿದ ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಇಲ್ಲಿ ನಡೆದೇ ಇಲ್ಲ ಅಂತ ನಾವು ಕನ್ಕ್ಲೂಷನ್ ಅನ್ನು ಕೊಡೋದಕ್ಕಾಗೋದಿಲ್ಲ. ಉಳಿದ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕಡಿಮೆ ಇದೆ ಅನ್ನುವಂಥ ಮಾಹಿತಿ. ಎಸ್, ನಾನು ಆಗ್ಲೇ ಹೇಳಿದೆ, ಇದು 18 ವರ್ಷ ಮೇಲ್ಪಟ್ಟವರ ನಾಪತ್ತೆಯ ಮಾಹಿತಿ ಮಾತ್ರ ಅನ್ನುವಂಥದ್ದು. ಇದು ರಾಜ್ಯ ಅಪರಾಧ ದಾಖಲಾತಿ ವಿಭಾಗದಿಂದ ಸಿಕ್ಕಿರುವಂತ ಮಾಹಿತಿ, ಅಧಿಕೃತ ಮಾಹಿತಿ. ಇದು ರಾಜ್ಯ ಅಪರಾಧ ದಾಖಲಾತಿ ವಿಭಾಗ ಕೊಟ್ಟಿರುವಂತ ಮಾಹಿತಿ. ಸೊ ಈ ಮಾಹಿತಿ ಅಂದ್ರೆ ಸರ್ಕಾರದಿಂದಲೇ ಸಿಕ್ಕಿರುವಂತ ಮಾಹಿತಿ ಆಗಿರೋದ್ರಿಂದ ಇದು ಹೆಚ್ಚು ತೂಕ ಇರುತ್ತೆ. ಈ ಮಾಹಿತಿಗೆ ಏನು ಒಂದು ರೀತಿಯಲ್ಲಿ ಯಾವುದೋ ಒಂದು ರೀತಿ ಉದ್ರೇಕಕಾರಿಯಾಗಿ ಅಥವಾ ಅದನ್ನ ಅತಿರಂಜನೆಗೋಸ್ಕರ ಕೊಡ್ತಾ ಇರುವಂತ ಮಾಹಿತಿ ಅಲ್ಲ, ಇದು ಅಧಿಕೃತ ಮಾಹಿತಿ ಆಗಿರೋದ್ರಿಂದ ಇದಕ್ಕೆ ಹೆಚ್ಚು ತೂಕ ಇದೆ ಅನ್ನುವಂಥದ್ದು. ಎಸ್, ಈ ವಿಚಾರದ ಬಗ್ಗೆ ನಾವು ಮಾತಾಡಬೇಕು. ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಈ ಬಗ್ಗೆ ಮಾತನಾಡೋದಕ್ಕಿದ್ದಾರೆ. ಒಬ್ಬರು ಬಿಜೆಪಿಯ ನಾಯಕಿ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯ ರೂಪಾ ಡಿ ಬಂಗೇರ್ ಅವರು ಬಿಜೆಪಿಯನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮೇಡಮ್, ಮೊದಲಿಗೆ ನಿಮ್ಮನ್ನೇ ಮಾತಾಡಿಸಬೇಕು. ಏನ್ ಹೇಳ್ತೀರಿ? ಈ 5 ತಿಂಗಳ ಅಂಕಿಅಂಶವನ್ನು ನಾವು ಗಮನಿಸಿದ್ರೆ ದೊಡ್ಡ ಮಟ್ಟದಲ್ಲಿದೆ. ನೀವು ಬಹಳ ವರ್ಷದಿಂದ ಹೋರಾಟಗಳನ್ನ ಮಾಡ್ತಾ ಬಿಜೆಪಿ ಹೇಳ್ತಾ ಬರ್ತಾ ಇತ್ತು, ಅಲ್ಲಲ್ಲಿ ಜಾಗೃತಿ ಕೆಲಸಗಳನ್ನ ಮಾಡ್ತಾ ಬಂದ್ರಿ. ಸೊ ಅದು ಯಾವುದು ಕೆಲಸ ಮಾಡಲಿಲ್ಲ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸೊ ಕರ್ನಾಟಕದ ಈ ಪರಿಸ್ಥಿತಿಯನ್ನು ನೋಡಿದ್ರೆ ಏನ್ ಅನ್ಸುತ್ತೆ? ನೋಡಿ, ನಾಪತ್ತೆ ಪ್ರಕರಣ ಅನ್ನುವಂಥದ್ದು ಇದು ಸಾಮಾನ್ಯ ಸಮಸ್ಯೆ ಅಲ್ಲ. ಇದೊಂದು ಸಾಮಾಜಿಕ ಪಿಡುಕು. ಇವತ್ತು ಇಡೀ ಸಮಾಜ ಜನರ ಎದುರಿಗಿರುವಂಥ ಒಂದು ಗಂಭೀರ ಸವಾಲು. ಇವತ್ತು ಈಗಾಗಲೇ ನೀವು ಹೇಳಿದ್ರಿ, ನಿನ್ನೆ ಕೂಡ ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ಜನವರಿಯಿಂದ ಮೇವರೆಗೆ 5 ತಿಂಗಳಲ್ಲಿ 2947 ಪ್ರಕರಣಗಳು. ಇದರಲ್ಲೂ ವಿಶೇಷವಾಗಿ ನೋಡಿ, ವಿವಾಹಿತ ಮಹಿಳೆಯರ ಒಂದು ನಾಪತ್ತೆ ಪ್ರಕರಣ. ಈಗ ನಾಪತ್ತೆ ಪ್ರಕರಣಕ್ಕೆ ಏನು ಸಮಸ್ಯೆ ಅಂದರೆ ಪ್ರಕರಣಕ್ಕೆ ಇದು ಏನು ಹೇಳ್ತೀವಿ ನಾವು, ಕಾರಣಗಳು ಬೇರೆ ಬೇರೆ ರೀತಿ ಇರ್ಬೋದು. ಇವತ್ತು ಹದಿಹರೆಯದ ಪ್ರೀತಿ ಇರ್ಬೋದು, ಅಥವಾ ಬಡತನ ಇರ್ಬೋದು, ಮತ್ತೆ ಕೌಟುಂಬಿಕ ಸಮಸ್ಯೆ ವಿಶೇಷವಾಗಿ. ಅದರಲ್ಲಿ ಈಗ 4ನೇದಾಗಿ ಕೆಲವರು ವಿದ್ಯಾಭ್ಯಾಸ ಬೇಡ, ನಮಗೆ ಅದು ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಮನೆಯವರಿಂದ ಮತ್ತೆ ಪೋಷಕರಿಂದ ಮತ್ತೆ ಶಿಕ್ಷಕರಿಂದ ಒತ್ತಡ ಬರ್ತಾ ಇದೆ, ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಒಂದು ವಿದ್ಯಾರ್ಥಿಗಳ ನೆಲೆಯಲ್ಲಿ ಕೂಡ ನಮಗೆ ಸಿಕ್ಕಿರುವಂತಹ ಅಂಕಿಅಂಶ 18 ವರ್ಷದ ನಂತರದ್ದು ಮೇಡಮ್. ಬಹುಶಃ ಅದರಲ್ಲೂ ವಿವಾಹಿತ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ ಅನ್ನುವಂಥದ್ದು ಮಾಹಿತಿ. 18 ವರ್ಷದ ಹಿಂದಿನದ ಮಾಹಿತಿ ಸಿಕ್ಕಿಲ್ಲ. ಸೊ ಆ ನಂತರದ ಮಾಹಿತಿ 2947 ಪ್ರಕರಣಗಳು ದಾಖಲಾಗಿತ್ತು. ಅದರಲ್ಲಿ 1212 ಮಹಿಳೆಯರು ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಏನ್ ಅನ್ಸುತ್ತೆ ಈ ಒಂದು ಸಂಖ್ಯೆ, ಇದು ಸಹಜವೋ ಅಥವಾ ಇದು? ಒಂದು ನಿಮಿಷ, ಇದನ್ನ ಗಂಭೀರವಾಗಿ ನಾವು ಪರಿಗಣಿಸಬೇಕು. ಯಾಕಂದ್ರೆ ಇವತ್ತು ನಾಪತ್ತೆ ಅಂತ ನಾವು ಸಾಮಾನ್ಯವಾಗಿ ನಾವು ಅದನ್ನ ಯೋಚಿಸ್ತೀವಿ. ಈ ಬೆಳಗ್ಗೆ ಇದ್ರೆ ದಿನಪತ್ರಿಕೆಯಲ್ಲಿ ನಾವು ನೋಡಿದ್ರೆ ಒಂದು ಅಂಕಣ ನಾಪತ್ತೆ ಆದವರ ಮತ್ತೆ ಲೈಂಗಿಕ ದೌರ್ಜನ್ಯ, ಹೆಣ್ಮಕ್ಕಳ ಮೇಲಿನ ಬೇರೆ ಬೇರೆ ಪ್ರಕರಣಗಳನ್ನು ನಾವು ನೋಡ್ತೇವೆ. ಅಂತ ಒಂದು ಸನ್ನಿವೇಶ ಅಂದ್ರೆ ಅಂತ ಒಂದು ಮನಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೇವೆ. ಅಂದ್ರೆ ಬಹುಶಃ ಇದಕ್ಕಿಂತ ಈ ಸರ್ಕಾರದ ವೈಫಲ್ಯ ಬೇರೆ ನಾವು ನೋಡ್ಬೇಕಾಗಿಲ್ಲ. ಇದು ಒಂದು ಸರ್, ಏನ್ ಹೇಳ್ತೀರಿ? ಈ ಅಂಕಿಅಂಶವನ್ನು ಗಮನಿಸಿದ್ರೆ ಏನ್ ಅನ್ಸುತ್ತೆ? ಇಡೀ ಅಂಕಿಅಂಶಗಳಲ್ಲಿ ಈಗ ನಿಮಗೆ ಸಿಕ್ಕಿರೋದು ಕೇವಲ ಸರ್ಕಾರಿ ದಾಖಲೆಗಳು. ಸರ್ಕಾರಿ ದಾಖಲೆ. ಈ ಸರ್ಕಾರಿ ದಾಖಲೆಗಳು ಇರೋದು ಅರ್ಧ ವರ್ಷ ಅಷ್ಟೇ, ಅರ್ಧ ವರ್ಷ ಇಲ್ಲ. ಯಾಕಂದ್ರೆ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡುವಂತ ಅವರ ಸಂಖ್ಯೆ ಈಗ ಬಾರಿ ಕಡಿಮೆ ಇದೆ. ಅದರಲ್ಲೂ ನಾಪತ್ತೆ ಪ್ರಕರಣದಲ್ಲಿ ಮರ್ಯಾದೆ ಅದು ಇದು ಅಂತ ಪ್ರಶ್ನೆಗಳು ಆದ್ರಿಂದ ಇದು ಸಾಧಾರಣ ಅರ್ಧ ಭಾಷೆ ನಾವು ನಂಬೋದು. ಮತ್ತೆ ಇದರಲ್ಲಿ ಅವರು ಎಷ್ಟು ನಾಪತ್ತೆ ಪ್ರಕರಣಗಳಾಗಿದೆ, ಎಷ್ಟು ಪತ್ತೆ ಆಗಿದೆ ಅಂತ ಹೇಳಿ. ಈ ಪತ್ತೆ ಆದಕ್ಕೆ ಮತ್ತೊಂದು ರೀಸನ್ ಇರುತ್ತೆ, ಅವರಾಗೆ ಬಂದದ್ದಿರ್ತದೆ. ಪೊಲೀಸರು ಹೋಗಿ ಕಷ್ಟ ಬಿದ್ದು ಹೊರಲಾಡಿ ಬಂದು ಹಿಡಿದುಕೊಂಡು ಬಂದದ್ದು ಎಲ್ಲೂ ಇಲ್ಲ. ಕಂಪ್ಲೇಂಟ್ ಪಾರ್ಟಿ ಸ್ವತಃ ಕಾರು ಮಾಡಿಕೊಂಡು ಪೊಲೀಸರನ್ನು ಕರ್ಕೊಂಡು ಹೋಗಿ ಹುಡುಕಿ ಕರ್ಕೊಂಡು ಬಂದ್ರೇನೆ ಇದು. ಪೊಲೀಸರೇ ಹೋಗಿ ಅವರೇ ಬಸ್ ವಾರಂಟ್ ಇಟ್ಕೊಂಡು ಬಸ್ಸಲ್ಲಿ ಹೋಗಿ ಹುಡುಕಿ ತಂದದ್ದು ನಿದರ್ಶನಗಳು ಸಿಗುವುದು ಕಷ್ಟ. ಅಂಥ ಪ್ರಕರಣಗಳಲ್ಲಿ ಸಹ ದೊಡ್ಡ ಮಟ್ಟದ ಚರ್ಚೆಗಳಾದಂತಹ
ದೊಡ್ಡ ಮಟ್ಟದ ಸುದ್ದಿಗಳಾದಂಥ ಪ್ರಕರಣಗಳಲ್ಲಿ ಪೊಲೀಸರು ಹೈಪ್ ಕ್ರಿಯೇಟ್ ಆದಂತ ಪ್ರಕರಣಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದು ಇದೆ. ಇಲ್ಲಂತೇಳಿ ನೀವು ಕಳೆದ ಸರಿ ಉಡುಪಿಯಲ್ಲಿ ಒಂದು ಹುಡುಗಿ ಒಂದು ಹಾಸ್ಟೆಲ್ ಹುಡುಗಿ ಕಾಣೆಯಾದಾಗ ಪೊಲೀಸರು ಆ ಹೈಪ್ ಕ್ರಿಯೇಟ್ ಆಯಿತು, ಅವರು ಅದನ್ನು ಪತ್ತೆ ಹಚ್ಚಲೇಬೇಕಾಯ್ತು. ಮತ್ತೆ ಮುಂಬೈಯಲ್ಲಿ ಪತ್ತೆ ಹಚ್ಚಿಕೊಂಡು ಬಂದರು. ರಿಷಿಕಾ ಶೆಟ್ಟಿ ಆಯ್ತಲ್ಲ, ಅಲ್ಲಿ ಹೋದ ಕಾರಣ ಏನೇ ಇರ್ಬೋದು, ಆ ಪತ್ತೆ ಹಚ್ಚಿದ ರೀತಿ ಅದೆಲ್ಲವೂ ಅದರ ನಂತರದ್ದು ಪೊಲೀಸರ ಅದರಲ್ಲಿ ಸಹ ಪೊಲೀಸರ ಜಾಣ್ಮೆ ಏನಿರಲಿಲ್ಲ. ಮುಖ್ಯವಾಗಿ ಅದನ್ನು ಆ ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅದು ಪೊಲೀಸರ ಜಾಣ್ಮೆಯಲ್ಲಿ ಆ ಪ್ರಕರಣ ಪತ್ತೆ ಹಚ್ಚಿದ್ದಲ್ಲ. ರೈಲ್ವೆ ಪೊಲೀಸರು ರೈಲ್ವೆ ಸ್ಟೇಷನಲ್ಲಿ ಸಿಕ್ಕಿದ ಹುಡುಗಿಯ ಭಾವಚಿತ್ರವನ್ನು ಈ ಹುಡುಗಿಯ ಪತ್ತೆ ಹಚ್ಚಿ ಅಂತ ಹೇಳಿ ಅವರು ಪ್ರಕಟಿಸಿದ ಮೇಲೆ ಉಡುಪಿ ಪೊಲೀಸರಿಗೆ ಗೊತ್ತಾಗಿರೋದು ಇಂಥ ಒಂದು ಹುಡುಗಿ ಅಲ್ಲಿ ಉಂಟು ಅಂತ ಹೇಳಿ. ಇವರು 4 ತಿಂಗಳಲ್ಲಿ ಇಲ್ಲಿ ಹುಡುಕ್ತಾ ಇದ್ರು, ಇಲ್ಲಿ ಉಡುಪಿಯಲ್ಲಿ, ಹೈದರಾಬಾದಲ್ಲಿ, ಬಾಂಬೆಯಲ್ಲಿ ಅಂತ ಹೇಳಿ. ಈ ರೀತಿ ಆಗಿರೋದು. ಸರ್, ಈ ಅಂಕಿಅಂಶವನ್ನು ಗಮನಿಸಿದ್ರೆ ಏನ್ ಅನ್ಸುತ್ತೆ ನಿಮಗೆ? ಇದು ಅಂದ್ರೆ ಕೆಲವರು ಹೇಳೋದಿದೆ, ಇದು ಇದ್ದದ್ದೇ ಪ್ರತಿ ವರ್ಷ ಪ್ರತಿ ತಿಂಗಳು ಇದ್ದಂತದ್ದೇ. ಈ ಅಂಕಿಅಂಶವನ್ನು ಗಮನಿಸಿದ್ರೆ 1212 ಮಹಿಳೆಯರು ಎಲ್ಲಿ ಹೋಗಿದ್ದಾರೆ ಅಂತ ಇಲ್ಲ, ನೋಡಿ ಏನಾದ್ರು ಅಂತ ಇಲ್ಲ, ಯಾರ ಜೊತೆ ಹೋದ್ರು ಅಂತ ಇಲ್ಲ. ನೋಡಿ, ಈ ರಾಜ್ಯದಲ್ಲಿ ಸಾಮಾಜಿಕ ಅಸಮತೋಲನ ಇದೆ. ನೀವು ಬಯಲು ಸೀಮೆ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಮಲೆನಾಡು ಪ್ರದೇಶದ ಕರಾವಳಿ ಇರ್ಬೋದು, ಬೆಂಗಳೂರು ಆ ಪ್ರದೇಶ ಇರ್ಬೋದು, ಎಲ್ಲ ಕಡೆಯಲ್ಲಿ ಸಾಮಾಜಿಕ ಅಸಮತೋಲನ ಇದೆ. ಮಹಿಳೆಯರಿಗೆ ತಮ್ಮದೇ ಮನೆಯಲ್ಲಿ ಅಭದ್ರತೆ ಕಾಡುವಂಥ ಪ್ರಶ್ನೆ ಇದೆ. ಮೊದಲಿನ ಕಾಲದಲ್ಲಿ ಏನಿತ್ತು, ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಜೀವನ ಪ್ರಗತಿ ಆಗಿರಲಿಲ್ಲ. ಈಗೆಲ್ಲ ಪ್ರಗತಿ ಆಗ್ತಾ ಬಂದಿದೆ. ಮನೆ ಮನೆಯಲ್ಲೂ ಟಿ ವಿ ಬಂದಿದೆ, ಪ್ರತಿ ಕೈಗೂ ಮೊಬೈಲ್ ಬಂದಿದೆ. ಅದರಿಂದಾಗಿ ಅವರಿಗೆ ಸಾಮಾಜಿಕವಾದ ಆಗು ಹೋಗುಗಳು ಗೊತ್ತಾಗತ್ತೆ. ಆಗ ತನ್ನಿಂತಾನೆ ಅವರ ಬಡತನದ ಮಧ್ಯೆ, ಅವರ ಸಂಕಷ್ಟಗಳ ಮಧ್ಯೆ ಅವರಿಗೆ ಇನ್ನೊಂದನ್ನು ಅಪೇಕ್ಷಿಸುವಂಥ ಗುಣ ಬೆಳೆದು ಬಂದಿದೆ. ಇದು ಹೆಣ್ಮಕ್ಕಳಲ್ಲಿ ಜಾಸ್ತಿ ಆಗಿದೆ. ಅವರಿಗೆ ಮನೆ ಮಂದಿಯಲ್ಲಿ ಇರಬೇಕಾದಂಥ ಗೌರವ, ಭಯ ಎಲ್ಲವೂ ಹೊರಟೋಗಿದೆ ಸಮಾಜದಲ್ಲಿ. ಇದರಿಂದಾಗಿ ಹೆಣ್ಮಕ್ಕಳು ಮನೆಯಿಂದ ಹೊರಗೆ ಕಾಲಿಡುವಂಥ ಪರಿಸ್ಥಿತಿ ಬಂದಿದೆ. ಹೆಣ್ಮಕ್ಕಳನ್ನು ನಾವು ರೂಮೊಳಗೆ ಕೂಡಿ ಹಾಕಬೇಕಂತ ಇದಲ್ಲ. ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡುವಂಥ ಸಂದರ್ಭದಲ್ಲಿ ಎಷ್ಟು ಬೇಕು ಅಷ್ಟು ಸ್ವಾತಂತ್ರ್ಯ ಕೊಡಬೇಕು ಅಂತೇಳಿ. ಆ ಸ್ವಾತಂತ್ರ್ಯ ಇವತ್ತು ಏನಾಗಿದೆ, ಸ್ವೇಚ್ಛಾಚಾರಕ ತಿರುಗಿದೆ. ಒಮ್ಮೆ ಹೆಣ್ಣು ಹೊಸಲು ದಾಟಿದರೆ, ಹೆಣ್ಣು ಹೊಸಲು ದಾಟಿದರೆ ಅಲ್ಲಿಗೆ ಸರ್, ಅಂದ್ರೆ ಇಲ್ಲಿ 1212 ಜನ ಅವರಾಗೆ ಹೋದ್ರು ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಅವರ ಮೇಲೆ ಬೇರೆ ಬೇರೆ ಪ್ರಭಾವ ಇರ್ಬೋದು, ಬೇರೆ ಬೇರೆ ಪ್ರಭಾವ ಇರ್ಬೋದು. ಒಬ್ಬ ಯಾರಾದ್ರು ಪ್ರೀತಿಸ್ತಾರೆ ಅಂತ ಒಂದು ನಾಟಕ ಒಂದಿದೆ, ಮಾನವ ಕಳ್ಳ ಸಾಗಣೆ ಜಾಲ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಅನ್ನುವಂಥದ್ದು ಆರೋಪ ಇದೆ. ನೋಡಿ, ಇದು ಎಷ್ಟರ ಮಟ್ಟಿಗೆ ಸತ್ಯ? ಅಲ್ಲ, ಮಾನವ ಕಳ್ಳ ಸಾಗಾಣಿಕೆ ಜಾಲ ಇದೆ. ಆ ಕಳ್ಳ ಸಾಗಾಣಿಕೆ ಜಾಲದಲ್ಲಿ ಸಿಲುಕಿ ಬೀಳುವವರೇ ಸಾಧಾರಣ ಮಧ್ಯಮ ವರ್ಗದಿಂದ ಕೆಳವರ್ಗದವರು. ಆಯ್ತಾ? ಅವರು ಆ ಜಾಲದಲ್ಲಿ ಸಿಲುಕಿ ಬಿದ್ದು ಕಳ್ಳ ಸಾಗಾಣಿಕೆ ಜಾಲಕ್ಕೆ ಬಲಿಯಾಗ್ತಾರೆ. ಅವರು ಹೋಗೋದು ಯಾಕೆ? ಅವರನ್ನು ಯಾರು ಮನೆಯಿಂದ ಹೊತ್ಕೊಂಡು ಹೋಗೋದಿಲ್ಲ. ರಾತ್ರಿ ವೇಳೆ ದನಗಳನ್ನು ಅಟ್ಟಿಯಿಂದ ಕೊಂಡೋದಾಗ ಇವರನ್ನೇನು ಹೊತ್ಕೊಂಡು ಹೋಗೋದಿಲ್ಲಲ್ಲ, ಇಲ್ಲ. ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಮರಳು ಮಾಡಿ ಅವರನ್ನು ಆ ಜಾಲಕ್ಕೆ ಸೇರ್ಬೋದು. ಒಮ್ಮೆ ಆ ಜಾಲದೊಳಗೆ ನೀವು ಎಂಟ್ರಿ ಆದ ಮೇಲೆ ಹೊರಗೆ ಬರುವ ದಾರಿಗಳು ಬಂದಾಗಿರ್ತದೆ. ಎಸ್ ಮೇಡಮ್, ಏನ್ ಹೇಳ್ತೀರಿ? ಮಾನವ ಕಳ್ಳ ಸಾಗಾಣೆ ನಿಮ್ಮ ಪಾರ್ಟಿ ಬಹಳ ಸಮಯದಿಂದ ಹೇಳ್ತಾ ಬಂತು, ಇದೆ ಅದಕ್ಕೆ ಕಡಿವಾಣ ಹಾಕಬೇಕು. ಹೌದಾ, ಮಾನವ ಕಳ್ಳ ಸಾಗಾಣೆ ಇದರಲ್ಲಿ ಈ ರೀತಿಯ ಪ್ರಕರಣಗಳು ಅಂದ್ರೆ 1200 ಅಷ್ಟು ಮಹಿಳೆಯರು ಎಲ್ಲಿ ಹೋದ್ರು ಅನ್ನುವಂಥದ್ದು ಇದರಲ್ಲಿ ಅಂತ ಇದು ಕಾಣ್ತಾ ಇದೆಯಾ ನಿಮಗೆ? ಖಂಡಿತ. ಈಗ 2947ರಲ್ಲಿ 1212 ಮಹಿಳೆಯರು ಸುಳಿವೇ ಇಲ್ಲ ಅಂತಾದ್ರೆ ಬಹುಶಃ ಇದರ ಹಿಂದೆ ಒಂದು ರೀತಿಯ ದೊಡ್ಡ ಜಾಲನೆ ಇದೆ. ಯಾಕಂದ್ರೆ ಇವತ್ತು ಮಹಿಳೆಯರನ್ನ, ಅದು ವಿದ್ಯಾರ್ಥಿಗಳಿರ್ಬೋದು ಅಥವಾ ವಿವಾಹಿತ ಮಹಿಳೆಯರಿರ್ಬೋದು, ಅವರನ್ನ ಲೈಂಗಿಕ ಚಟುವಟಿಕೆಗಳಿಗೆ ತೊಡಗಿಸಿಕೊಳ್ಳುವಂಥದ್ದು, ಮತ್ತೆ ದಂಧೆಗಳಲ್ಲಿ, ಇದು ವೇಷವಾಟಿಕೆ ದಂಧೆಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂಥದ್ದು, ಮತ್ತೆ ಅಂಗಾಂಗಗಳನ್ನ ಕಸಿ ಮಾಡುವಿಕೆ, ಎಲ್ಲ ವ್ಯವಸ್ಥಿತವನ್ನು ನಡೀತಾ ಇದೆ. ಮತ್ತೆ ಅಂತಾರಾಷ್ಟ್ರೀಯವಾಗಿ ಅವರನ್ನು ಕೆಲಸದಾಳುಗಳಾಗಿ ಅಂದ್ರೆ ಮನೆ ಕೆಲಸಕ್ಕೆ ನೇಮಿಸುವಂಥದ್ದು, ಒಟ್ಟು ಮಹಿಳೆಯರನ್ನ, ವಿದ್ಯಾರ್ಥಿಗಳನ್ನ ಮಾರಾಟ ಮಾಡುವಂಥದ್ದು. ಈಗಾಗ ನಾನು ಹೇಳಿದೆ ಹದಿಹರೆಯದ ಪ್ರೀತಿ ಅಂತ. ಇದು ಒಂದು ಹದಿಹರೆಯದ ಪ್ರೀತಿ, ಅದು ಎಲ್ಲರಿಗೆ ನಮಗೆ ಗೊತ್ತಿದೆ. ಹೌದು, ಹದಿಹರೆಯದ ಪ್ರೀತಿಯಲ್ಲಿ ಇನ್ನೊಂದು ಭಾಗ ಇದೆ, ಅದನ್ನು ಮೋಸ ಮಾಡೋದು. ಹೆಣ್ಮಕ್ಕಳನ್ನ ಮೋಸದ ರೀತಿಯಲ್ಲಿ ಪ್ರೀತಿ ಮಾಡುವಂಥದ್ದು, ಅವರನ್ನ ಮತ್ತೆ ದಾರಿ ತಪ್ಪಿಸಿ ಮತ್ತೆ ಅವರನ್ನ ವೇಷವಾಟಿಕೆಗೆ ಬಳಸುವಂಥದ್ದು, ಇದೊಂದು ಬ್ಲೂ ಫಿಲ್ಮ್ ಇಂಥ ಈ ಒಂದು
ಕೆಲಸಕ್ಕೆಲ್ಲ ಅವರನ್ನು ತೊಡಗಿಸಿಕೊಳ್ಳುವಂಥದ್ದು. ಬಹುಶಃ ಇಲ್ಲಿ ಕೆಲವು ಮಕ್ಕಳು ತುಂಬಾ ಇನ್ನೋಸೆಂಟ್ ಆಗಿರ್ತವೆ, ಅದಕ್ಕೆ ಅವರಿಗೆ ಏನು ಅಂತ ಗೊತ್ತಿರ್ತದೆ. ನಿಜವಾಗಿ ಒಂದು ಹುಡುಗನನ್ನ ತುಂಬಾ ಆದ್ರೆ ಇದನ್ನ ಏನ್ ಹೇಳ್ತೀರಿ ಮೇಡಮ್, ವಿವಾಹಿತ ಮಹಿಳೆಯರು ಹೋಗ್ತಾ ಇದರಲ್ಲಿ ಮ್ಯಾಕ್ಸಿಮಮ್ ನಂಬರ್ಸ್ ಇರುವಂತದ್ದು ವಿವಾಹಿತ ಮಹಿಳೆಯರು. ಪತ್ರಿಕೆಯಲ್ಲಿ ಹೋಗಿದೆ, ವಿವಾಹಿತ ಮಹಿಳೆಯರು, ಒಂದು ಮಹಿಳೆ ಅವರ ಜೊತೆ ಒಂದು ಮಗಳಿದ್ದಾಳೆ, ಇಬ್ಬರನ್ನ ಅವರು ಕಿಡ್ನಾಪ್ ಮಾಡಿರುವಂತದ್ದು ನೋಡಿ. ಇಲ್ಲಿ ಇಬ್ಬರನ್ನ ಬಳಸಬಹುದು ನೋಡಿ, ಮಹಿಳೆಯನ್ನ ಬಳಸಬಹುದು, ಆ ಮಹಿಳೆಗೆ ದೌರ್ಜನ್ಯ ನೀಡುವ ರೀತಿಯಲ್ಲಿ ಆ ಮಗಳನ್ನು ಕೂಡ ಬಳಸಬಹುದು ನೋಡಿ. ವಿವಾಹಿತ ನೋಡಿ, ನಮ್ಮಲ್ಲಿ ಮದುವೆ ಅಂದ್ರೆ ಒಂದು ಸಂಪ್ರದಾಯ, ಅದಕ್ಕೊಂದು ಕಟ್ಟುಪಾಡು, ಎಲ್ಲ ಸಾಮಾಜಿಕವಾದ ಒಂದು ಎಗ್ರಿಮೆಂಟ್. ಅದು ಆ ಎಗ್ರಿಮೆಂಟ್ ಮಾಡುವಾಗ ಹುಡುಗಿಯ ಅಭಿಪ್ರಾಯವನ್ನು ಮನೆಯವರು ಕೇಳುವುದು ಭಾರಿ ಕಡಿಮೆ. ಹುಡುಗ ಚಂದ ಇದನ್ನ ಸಾಕು, ಹುಡುಗಿಯನ್ನು ತೋರಿಸಿದ್ರು. ಸೊ ಅತೃಪ್ತಿಯೇ ಇದಕ್ಕೆ ಕಾರಣವೂ ಹಾಗಾದ್ರೆ? ಅತೃಪ್ತಿ ಯಾಕಂದ್ರೆ ಮದುವೆ ಆಗುವಾಗ ಆ ಹುಡುಗಿಗೂ ಕೆಲವೊಂದು ಭಾವನೆಗಳಿರ್ತವೆ. ಅವಳು ಮುಂದೆ ಸಂಸಾರ ಮಾಡಬೇಕಾದಂಥ ಜವಾಬ್ದಾರಿ ಇರುವಂಥ ಅವಳಿಗೆ ಕೆಲವೊಂದು ಭಾವನೆ, ಆ ಭಾವನೆಗಳನ್ನ ಎತ್ತವರು ಅರ್ಥ ಮಾಡಿಕೊಳ್ಳಲ್ಲ. ಯಾಕಂದ್ರೆ ಒಂದು ಮನೆಯಲ್ಲಿ 2-3 ಹೆಣ್ಮಕ್ಳಿದ್ರೆ ಮೊದಲ ಮಗಳಿಗೆ ಒಂದು ಮದುವೆ ಆಗಿ ಬಿಟ್ಟರೆ ಬಾಕಿಯವರಿಗೆಲ್ಲ ಲೈನ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿ, ಆದ್ದರಿಂದಾಗಿ ಅವರು ಅವಸರ ಮಾಡ್ತಾರೆ, ಬೇರೆಯವರು ಹೇಳಿದನ್ನು ನೋಡ್ತಾರೆ. ಎಷ್ಟರವರೆಗೆ ನಮ್ಮ ಹೆಣ್ಣೆತ್ತವರು ಇದು ಮಾಡ್ತಾರೆ ಅಂದರೆ, ಒಂದು ಸಂಧಾನ ಬಂದರೆ ಆ ಸಂಧಾನ ಬಂದಿದೆ ಅಂತ ಹೇಳಿ ಇನ್ನೊಬ್ಬರಿಗೆ ಅವರ ಅತ್ಯಂತ ನಿಕಟ ಸಂಬಂಧಿಗಳಿಗೆ ಹೇಳುವುದಿಲ್ಲ. ಯಾಕೆ ಗೊತ್ತಾ, ಅವರು ಏನೋ ಚಾಡಿ ಹೇಳಿ ತಪ್ಪಿಸ್ತಾರೆ ಅಂತ ಹೇಳಿ. ಸೊ ಇಂಥ ಘಟನೆಗಳು ಇದಕ್ಕೆ ಕಾರಣ. ಎಸ್ ಸರ್, ನಾನು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾರೆ, ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ವಿಶೇಷ ಕಾರ್ಯಕ್ರಮದ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನ ನಂತರ ನಾವು ಮಾತಾಡಬೇಕಾದಂಥದ್ದು ಒಂದು ಕಾರಣಗಳು ಒಂದಾದ್ರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅನ್ನುವಂಥದ್ದೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಸರ್ಕಾರ ನಡೆಸ್ತಾ ಇರುವಂತವ್ರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಇದು ಸಮಸ್ಯೆ ಅಲ್ವಾ ಅನ್ನುವಂತ ಒಂದು ಸಹಜ ಪ್ರಶ್ನೆ. ಯಾಕಂತ ಹೇಳಿದ್ರೆ ಸ್ವತಃ ಶಾಸಕಿ ಶಕುಂತಲಾ ಶೆಟ್ರೆ ವರದಿಯನ್ನ ಕೊಟ್ಟರು, ಸರ್ಕಾರ ಅದರ ಬಗ್ಗೆ ಯಾವುದೇ ಗಮನ ಹರಿಸಲಿಲ್ಲ. ಸೊ ಯಾಕೆ ಇಷ್ಟು ನಿರ್ಲಕ್ಷ್ಯ ಯಾಕೆ ಅನ್ನುವಂಥದ್ದೊಂದು ಒಂದು ವಿಚಾರದ ಬಗ್ಗೆ ಚರ್ಚೆ ಆಗಬೇಕು. ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಮೇಡಮ್, ಒಂದು ಪ್ರಕರಣ ಅಥವಾ ಒಂದು ಇನ್ಸಿಡೆಂಟ್ ಏನಿದೆ, ಈ ಒಂದು ಪ್ರಕರಣವನ್ನು ಗಮನಿಸಿದ್ರೆ ದೊಡ್ಡ ಮಟ್ಟದ ಒಂದು ಗಂಭೀರತೆ ಇದೆ ಇದಕ್ಕೆ. ಸೊ ನೀವು ರಾಜಕೀಯ ಪಕ್ಷದವರು ಇದನ್ನ ಗಂಭೀರವಾಗಿ ತೆಗೆದುಕೊಂಡಾಗ ಕಾಣಿಸ್ತಾ ಇಲ್ಲ. ಮಹಿಳಾ ಸಂಘಟನೆಗಳು ಈ ಬಗ್ಗೆ ಮಾತಾಡೋದಿಲ್ಲ. ಯಾಕೆ ಈ ರೀತಿಯ ನಿರ್ಲಕ್ಷ್ಯ? ಖಂಡಿತವಾಗಿ ಇಲ್ಲ. ನೋಡಿ, ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಕಳೆದ ಹಲವಾರು ವರ್ಷಗಳಿಂದ ಈ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ದೀವಿ, ಸರ್ಕಾರಕ್ಕೆ ಮನವಿಯನ್ನು ನೀಡಿದ್ದೀವಿ, ಬೇಕಾದ ಹೋರಾಟಗಳನ್ನೆಲ್ಲ ನಮ್ಮ ನೆಲೆಯಿಂದ ನಾವು ಮಾಡಿದ್ದೀವಿ. ಮಹಿಳಾ ಮೋರ್ಚಾ ಎಲ್ಲಿ ಧ್ವನಿ ಎತ್ತಿದೆ? ಈಗ ಈ ಅಂಕಿಅಂಶ ಸಿಕ್ತು ಅಥವಾ ಈ ಹಿಂದೆ ಶಕುಂತಲಾ ಶೆಟ್ಟರು ಅಂಕಿಅಂಶ ಕೊಟ್ಟರು, ನೀವು ಧ್ವನಿ ಎತ್ತಲಿಲ್ಲ, ಮಾತಾಡಲಿಲ್ಲ. ಮಹಿಳಾ ಮೋರ್ಚಾ ಆಗಿರಬಹುದು. ಅದೇ ವಿಷಯಕ್ಕೆ ನಾನು ಬರ್ತಾ ಇದ್ದೀನಿ. ಇವಾಗ ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಭೆಯ ಮುಖಾಂತರ ಒಂದು ಹೋರಾಟ ಸಮಿತಿಯನ್ನು ಮಾಡಿ ಆ ಮುಖಾಂತರ ಸರ್ಕಾರಕ್ಕೆ ಒಂದು ಬಡಿಯುವಂತ ಅಂದ್ರೆ ನೇರವಾಗಿ ಮನವಿಯನ್ನು ನೀಡಿ ನಾವು ಹೊಡೆಯುವುದೇ ಆ ರೀತಿಯ ಒಂದು ಹೋರಾಟ ಸಮಿತಿಯನ್ನು ಕೂಡ ನಾವು ಮಾಡಿದ್ವಿ. ಈಗ ನೀವು ಈಗಾಗಲೇ ಹೇಳಿದ್ರಿ, ನೀವು ವಿಧಾನಸಭೆಯಲ್ಲಿ ನಮ್ಮ ಮಾನ್ಯ ಪುತ್ತೂರಿನ ಶಾಸಕಿ ಶಕುಂತಳಾ ಶೆಟ್ಟಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇದು ಅವರ ನೋಡಿ, ಅದಕ್ಕೆ ಉನ್ನತ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸಬೇಕು, ತನಿಖೆ ಆಗ್ಬೇಕು, ಯಾಕೆ ಈ ನಾಪತ್ತೆ ಪ್ರಕರಣಗಳು ಹೆಚ್ಚುತ್ತಾ ಇವೆ. ಸೊ ನೀವು ಯಾಕೆ ಇದನ್ನು ಹೋರಾಟಕ್ಕೆ ತೆಗೆದುಕೊಳ್ತಾ ಇಲ್ಲ? ಯಾಕೆ ಮಹಿಳಾ ಮೋರ್ಚಾದ ಶಕ್ತಿಗೂ ಬಾಕಿಗೆ ಕಂಪೇರ್ ಮಾಡಿದ್ರೆ ಕುಗ್ಗಿದೆಯಾ? ಇಲ್ಲ, ಖಂಡಿತವಾಗಿ ನೀವು ಮಾರ್ಜಿನ್ ಕಡೆಗೆ ನೋಡ್ತಾರೆ. ನಿಮ್ಮ ಪಾರ್ಟಿ ಲೋಕಾಯುಕ್ತರ ವಿಚಾರದಲ್ಲಿ ಪ್ರತಿಭಟನೆ ಮಾಡಿದ್ರೆ ಮಾತ್ರ ನಮಗೆ ಮಾರ್ಜಿನ್, ರೈತರ ವಿಚಾರದಲ್ಲಿ ಮಹಿಳೆಯರ ವಿಚಾರದಲ್ಲಿ ಮಾತಾಡಬೇಕು ಅಂತ ಅನಿಸೋದೇ ಇಲ್ವಾ? ಇಲ್ಲ, ಮಹಿಳಾ ಮೋರ್ಚಾ ತನ್ನದೇ ಆದ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾನೆ ಬಂದಿದೆ. ಆದ್ರೆ ಸರ್ಕಾರ ಯಾವುದೇ ರೀತಿಯಲ್ಲಿ ಇದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ. ಇವತ್ತು ನೀವು ಏನಾದ್ರೂ ಮಾಡಿದ್ರೆ ಸ್ಪಂದನೆ ಕೊಡ್ತಾರೆ. ಅಲ್ಲ, ನೀವು ಮಾತಾಡೋದೇ ಇಲ್ಲ, ಇದು ಸಮಸ್ಯೆ ಅಲ್ಲ ಅನ್ನೋ ರೀತಿಯಲ್ಲಿ ಇದ್ದೀರಿ ಅಂತಾದ್ರೆ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ? ಇವತ್ತು ಮಹಿಳೆಯರ ಸುರಕ್ಷತೆ ಅಂತ ಹೇಳಿಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ? ನಿದ್ದೆ ಮಾಡ್ತಾ ಇದ್ದಾರ? ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ? ನಾನು ಅದೊಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ಮಹಿಳೆಯರಿಗೆ ಬೆಳಗ್ಗೆ ಮಕ್ಕಳು ಶಾಲೆಗೆ ಇಡಬೇಕು ಅಂತೇಳಿ ಪ್ರತಿಭಟನೆ ಮಾಡುವಂತ ಅಥವಾ ಅದರ ಬಗ್ಗೆ ಕಾರ್ಯಕ್ರಮ ಮಾಡುವಂತ ಮಹಿಳಾ ಸಂಘಟನೆಗಳಿದಾವೆ, ಯಾಕೆ ಮಾತಾಡೋದಿಲ್ಲ? ನೋಡಿ, ಒಂದು ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಸರ್ಕಾರ ಯಾವಾಗ ಆಡಳಿತಕ್ಕೆ ಬಂತು, ಮೊದಲನೇದಾಗಿ ಒಂದು ಶಾದಿ ಭಾಗ್ಯ ಅಂತ ಜಾರಿಗೆ ತಂದ್ರು.
ಕೇವಲ ಒಂದು ನಿರ್ದಿಷ್ಟ ಒಂದು ಸಮುದಾಯದ ವೋಟ್ ಬ್ಯಾಂಕಿಗೋಸ್ಕರ ಶಾದಿ ಭಾಗ್ಯ ಅಂತ ತಂದ್ರು. ನಾವು ಕರ್ನಾಟಕ ಕನ್ನಡ ಶಾದಿ ಭಾಗ್ಯ ಇದು ಕೇವಲ ಹಾಗಾದ್ರೆ ಉಳಿದವರು ಹೆಣ್ಮಕ್ಕಳಲ್ವಾ, ಉಳಿದವರು ಹೆಣ್ಮಕ್ಕಳಲ್ವಾ? ಪ್ರವಾಸ ಭಾಗ್ಯ ಅಂತ ತಂದ್ರೆ ಅಲ್ಪಸಂಖ್ಯಾತರ ಮಕ್ಕಳಿಗೆ, ಉಳಿದವರ ಮಕ್ಕಳಲ್ವಾ? ಇಲ್ಲಿ ತಾರತಮ್ಯ ಯಾಕೆ ಮಾಡ್ತಾ ಇದ್ದೀರಿ? ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣೆ ಇಲ್ಲಿ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಕ್ರಮ ತೆಗೆದುಕೊಳ್ಳಿ ಮಾನ್ಯ ಸಿದ್ದರಾಮಯ್ಯ. ಕೇಳುವಂತದ್ದು ಮಹಿಳಾ ಸಂಘಟನೆಗಳಿದಾವೆ, ಹೆಜ್ಜೆಗೊಂದರಂತೆ ಮಹಿಳಾ ಸಂಘಟನೆಗಳಿದಾವೆ, ಮಹಿಳಾ ಮೋರ್ಚಾ ಇದೆ, ಯಾರು ಮಾತಾಡೋದಿಲ್ಲ. ಇದೊಂದು ಗಂಭೀರ ಸಮಸ್ಯೆ ಅಂತ, ನಿರ್ಲಕ್ಷಿತ ಸಮಸ್ಯೆ ಆಗಿದೆ ಇದು. ನೋಡಿ, ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಹೋರಾಟಗಳು ತಾರ್ಕಿಕ ಅಂತ್ಯ ಕಂಡದ್ದಿದೆಯಾ? ಎಸ್, ಇಲ್ಲ. ಹೋರಾಟಗಳು ಎಲ್ಲ ಹೋಗಿ ಮುಗಿದು ಲಾಸ್ಟಿಗೆ ಜಿಲ್ಲಾಧಿಕಾರಿಗಳಿಗೊಂದು ಮನವಿ ಅರ್ಪಣೆ ಮಾಡುವಂಥದ್ದು. ಈಗ ಮಾಹಿತಿ ಹಕ್ಕು ಕಾಯ್ದೆ ಇದೆ ಅಲ್ವಾ? ಮೊದಲಾದರೂ ಇರಲಿಲ್ಲ. ಅದಾದ 1 ತಿಂಗಳ ನಂತರ ಮಾಹಿತಿ ಹಕ್ಕು ಕಾಯ್ದೆ ಅದೇ ಜಿಲ್ಲಾಧಿಕಾರಿಗಳಂತ ಕೇಳಬೇಕು, ಸ್ವಾಮಿ ನಾವು ಇಂಥ ತಾರೀಕು ಇಂಥ ಒಂದು ಮನವಿ ಕೊಟ್ಟಿದ್ದೇವೆ, ಆ ಮನವಿಯ ಗತಿ ಏನಾಗಿದೆ ಅಂತೇಳಿ, ಯಾವ ಕಸದ ಬುಟ್ಟಿಗೆ ಹೋಗಿದೆ ಅಂತೇಳಿ ಕೇಳ್ತಾರೆ ಇವರು? ಕೇಳೋದಿಲ್ಲ. ಅದರಿಂದಾಗಿ ಅವರಿಗೆ ಸಹ ಗೊತ್ತಿದೆ ಇವರ ಮನವಿದ ರೀತಿ ಇಷ್ಟೇ ಅಂತೇಳಿ. ನೋಡಿ, ಪ್ರತಿಯೊಂದು ಪ್ರಕರಣ ಸರ್ಕಾರದ ಅಸಡ್ಡೆ ಅಂತ ನಾವು ಹೇಳ್ತೇವೆ. ಸರ್ಕಾರ ಅದೊಂದು ಮೆಷಿನರಿ. ಅದರಲ್ಲಿ ಸಿದ್ದರಾಮಯ್ಯ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಇನ್ನೊಂದು ಇರ್ಬೋದು, ಒಬ್ಬರು ಅಧಿಕಾರಿ ಇರ್ಬೋದು, ಎಲ್ಲ ಇಟ್ ಇಸ್ ಒಂದು ಮೆಷಿನರಿ. ಆ ಮೆಷಿನರಿ ಸರಿಯಾಗಿ ನಡೆದ್ರೇ ಒಂದು ಸರ್ಕಾರ. ಎಲ್ಲ ಅದರ ಪಾರ್ಟ್ಗಳು ಒಂದೊಂದು ಥರ ನಡೀತಾ ಇದೆ. ಗೃಹ ಸಚಿವರಿಗೆ ಅವರ ಇಲಾಖೆಯ ಮೇಲೆ ಹಿಡಿತಾ ಇಲ್ಲ, ಅವರಿಗೊಬ್ರು ಸಲಹೆಗಾರರು ಬೇರೆ ಇದ್ದಾರೆ, ಅವರಿಗೆ ಅದಕ್ಕಿಂತ ಮೊದಲು ಹಿಡಿತಾ ಇಲ್ಲ, ಆಯ್ತಲ್ಲ. ಆ ಇಲಾಖೆಯ ಮೇಲೆ ಮತ್ತೊಬ್ರು ಸವಾರಿ ಮಾಡ್ತಾರೆ, ಗೃಹ ಇಲಾಖೆಯ ಮೇಲೆ ಮತ್ತೊಬ್ರು ಸವಾರಿ ಮಾಡ್ತಾರೆ. ಅದೇ ರೀತಿ ನಾನು ಆ ವಿಚಾರಕ್ಕೆ ಬರ್ತೇನೆ ಸರ್. ನಾನು ಅದಕ್ಕಿಂತ ಮೊದಲು ಇವರ ಮೌನ ಯಾಕೆ ಹೀಗೆ? ಅಂದ್ರೆ ಮಹಿಳಾ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲದೆ ಇರುವಂತದ್ದು ಸಮಸ್ಯೆಯೋ ನೋಡಿ, ಅಥವಾ ಮಹಿಳಾ ಮೋರ್ಚಾ ಮಾಡಿದ್ರೆ ಕಾಂಗ್ರೆಸ್ನವರು ಮಾಡಬಾರದು, ಅವರು ತೆಗೆದುಕೊಂಡಂತ ಇಶ್ಯೂ ಅನ್ನ ನಾವು ಮುಟ್ಟಬಾರದು. ನೋಡಿ, ರಾಜಕೀಯ ಪಕ್ಷಗಳಲ್ಲಿ ಎಲ್ಲಾ ರೀತಿಯ ಸಂಘಟನೆಗಳಿವೆ, ಇಲ್ಲ ಅಂತ ಏನಿಲ್ಲ. ಕಾಂಗ್ರೆಸ್ ಅಲ್ಲೂ ಮಹಿಳಾ ಮೋರ್ಚಾ ಇದೆ, ಬಿಜೆಪಿಯಲ್ಲೂ ಮಹಿಳಾ ಮೋರ್ಚಾ, ಮಹಿಳಾ ಕಾಂಗ್ರೆಸ್, ಮಹಿಳಾ ಮೋರ್ಚಾ ಎಲ್ಲವಿದೆ. ಇವರು ಎಲ್ಲರೂ ತಾತ್ವಿಕವಾಗಿ ಒಂದು ವಿಚಾರದ ಬಗ್ಗೆ ಹೋರಾಟ ಮಾಡಿದ್ರೆ ಅದಕ್ಕೊಂದು ಬಲ ಇದೆ. ಎಸ್, ಆದರೆ ಇವರಿಗೆ ಅಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇರ್ತದೆ. ಬಿಜೆಪಿಯವರು ಮಾಡಿದರೆ ಕಾಂಗ್ರೆಸ್ನವರು ಏನು ಹೇಳ್ತಾರೆ ಅಂತ ಹೇಳಿ, ಕಾಂಗ್ರೆಸ್ನವರು ಮಾಡಿದರೆ ಬಿಜೆಪಿಯವರು ಏನು ಹೇಳ್ತಾರೆ ಅಂತ ಹೇಳಿ, ಇಲ್ಲಿ ಇವರಿಗೆ ಸಮಸ್ಯೆಯನ್ನು ಸರ್ಕಾರದ ಮಹಿಳಾ ಸಂಘಟನೆ, ರಾಜಕೀಯ ಮಹಿಳಾ ವಿಂಗ್ಗಳೇನಿದ್ದಾವೆ, ನೀವು ಒಟ್ಟಾಗಿ ಇದನ್ನ ಈ ಬಗ್ಗೆ ಮಾತಾಡಬೇಕು. ರಾಜಕೀಯ ಇಚ್ಛಾಶಕ್ತಿ ಇದೆ ಅಂತ. ಈಗ ಯಾವುದೇ ಸಮಸ್ಯೆ ಬಂದ್ರೆ ಯಾರು ತಪ್ಪು ಮಾಡಿದ್ರು ಅದು ಅಪರಾಧಿಯವರು, ಹೌದಲ್ವೋ? ಇಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ತಪ್ಪಿತಸ್ಥನ ವಿರುದ್ಧ ಯಾವಾಗ್ಲೂ ಹೋರಾಟ ಮಾಡಿದೆ. ಅವರು ಅದನ್ನೇ ಹೇಳಿದ್ದು, ಎಲ್ಲಿದೆ ಹೋರಾಟ ತಾರ್ಕಿಕ ಅಂತ್ಯವನ್ನ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಈಗಾಗಲೇ ಹೇಳಿದ್ರಿ ನೀವು, ವಿವಾಹಿತ ಮಹಿಳೆಯರು ಹೆಚ್ಚಾಗಿ ನಾಪತ್ತೆ ಪ್ರಕರಣಗಳು ಅವರದ್ದು ಹೆಸರಿದೆ ಅಂತ ಅಂಕಿಅಂಶಗಳ ಪ್ರಕಾರ. ಇಲ್ಲಿ ಈಗ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಇಲ್ಲಿ ಯಾವ ಪ್ರಭಾವಿತರ ಪ್ರತಿಷ್ಠೆ ಯಾರ ಮೇಲ್ವರ್ಗದವರು ಇವರಿಗೆ ಇದು ಒತ್ತಡ ಬರ್ತಾ ಇದೆ ಹೇಳಿ? ಒಬ್ಬರ ತಪ್ಪಿತಸ್ಥರನ್ನ ಅಪರಾಧಿಗಳನ್ನ ಹಿಡಿದು ಕೊಟ್ಟರು ಕೂಡ ಮಾತಾಡಬೇಕು. ನೀವು ನಿಮ್ಮ ಮಹಿಳಾ ಸಂಘಟನೆಗಳು, ಮಹಿಳಾ ಶೋಭಾ ಕರಂದ್ಲಾಜೆ ರಿಪೋರ್ಟ್ ಕೊಟ್ಟಿದ್ರು 24,000 ಜನ ನಾಪತ್ತೆಯಾಗಿದ್ದಾರೆ. ಖಂಡಿತವಾಗಿ ರಾಜ್ಯ ಮಟ್ಟದಲ್ಲಿ ಕೂಡ ಹೋರಾಟ ಸತತವಾಗಿ ನಡೀತಾ ಇದೆ. ಯಾಕೆ ನೀವು ಇಲ್ಲ ಅಂತ ಹೇಳ್ತೀರಿ? ಖಂಡಿತವಾಗಿ ನಡೀತಾ ಇದೆ. ಇವತ್ತು ಜನಜಾಗೃತಿ ಕೂಡ ಆಗ್ಬೇಕಾಗಿದೆ. ಇವತ್ತು ಮನೆ ಸಮಾಜ ಕೂಡ ಜಾಗೃತಿ ಆಗ್ಬೇಕಾಗಿದೆ. ಇಲ್ಲಿ ಕೇವಲ ಒಂದು ಪಕ್ಷದ ವತಿಯಿಂದ ಮಾತ್ರ ಅಲ್ಲ ಹೋರಾಟ. ನೀವು ಗಾಳಿಯಲ್ಲೇ ಗುಂಡು ಹೊಡಿತೀರಿ, ಲವ್ ಜಿಹಾದ್ ಅಂತ ಹೇಳ್ತೀರಿ, ಮಾನವ ಕಳ್ಳ ಸಾಗಣೆ ಇದೆ ಅಂತ ಹೇಳ್ತೀರಿ. ಭಾರತೀಯ ಜನತಾ ಪಾರ್ಟಿ ಸಂಘಟನೆಯಿಂದ ಖಂಡಿತವಾಗಿ ನಾನು ಒಪ್ಪುದಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಸಂಘಟನೆಯಿಂದಲೇ ಹೋರಾಟ ನಡೀತಿರುವಂತದ್ದು. ಇವತ್ತು ನೀವು ಯಾವುದೇ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಇರಲಿ, ಅತ್ಯಾಚಾರ ಪ್ರಕರಣ ಇರಲಿ, ತೆಗೆದು ನೋಡಿ. ಈ ವಿಚಾರದಲ್ಲಿ ಮಹಿಳೆಯರ ನಾಪತ್ತೆ ಪ್ರಕರಣ ತೆಗೆದು ನೋಡಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಹೈಪಾದ ಪ್ರಕರಣಗಳಲ್ಲಿ ಸಂಘಟನೆಗಳು ಸ್ವಲ್ಪ ಮೈಲಿ ತಗೊಳ್ಳಿಕ್ಕೆ ನೋಡ್ತವೆ. ಹೈಪಾದ ಪ್ರಕರಣಗಳಲ್ಲಿ, ಮುಚ್ಚಿ ಹೋದಂಥ ಪ್ರಕರಣಗಳಲ್ಲಿ ಸಂಘಟನೆಗಳಿಗೆ ಗೊತ್ತೇ ಇರೋದಿಲ್ಲ. ನಾನೊಂದು ಚಿಕ್ಕ ಒಂದು ಉದಾಹರಣೆ ಹೇಳಬೇಕಾದ್ರೆ, ಮೋಹನ್ ಕುಮಾರ್ ಕೇಸು ಬಯಲಿಗೆ ಬಂದದ್ದು
ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಒಂದು ಪ್ರತಿಭಟನೆಯಿಂದ 19 ಕೇಸುಗಳು ಬೆಳಕಿಗೆ ಬಂತು. ಆ 19 ಕೇಸುಗಳ ಬೆಳಕಿಗೆ ಬರುವ ಮೊದಲು ಆ ಕೇಸುಗಳ ಬಗ್ಗೆ ಒಂದು ತನಿಖೆ ಆದರೂ ಆಗಿತ್ತಾ? ಎಲ್ಲವೂ ನಾಪತ್ತೆ ಪ್ರಕರಣಗಳಲ್ವಾ? ಈ ನಾಪತ್ತೆ ಪ್ರಕರಣಗಳ ತನಿಖೆಯನ್ನು ಸೀರಿಯಸ್ ಆಗಿ ನಡೆಸಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಎಲ್ಲ ಪೊಲೀಸ್ ಠಾಣೆಗಳಿಗೆ ಸುತ್ತೋಲೆ ಕಳಿಸಿದ್ದಾರೆ ಆ ಸಂದರ್ಭದಲ್ಲಿ. ಆಯ್ತಾ? ಆ ಸುತ್ತೋಲೆಯ ಪ್ರಕಾರ ಇವರು ಈಗ ಮಾಡ್ತಾ ಇರುವ ತನಿಖೆ ಯಾವುದು ಗೊತ್ತಾ? ಅಪ್ರಾಪ್ತ ವಯಸ್ಕಿನ ಮಕ್ಕಳ ಬಗ್ಗೆ ಮಾತ್ರ. ಯಾಕಂದ್ರೆ ಪೋಸ್ಕೋ ಕಾಯ್ದೆ ಅಪ್ಲೈ ಆಗ್ತದೆ ಅದಕ್ಕೆ ಅಂತ ಹೇಳಿ. ಆಯ್ತಾ? ಅದು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಡೆಲ್ಲಿ ಗ್ಯಾಂಗ್ ರೇಪ್ ಪ್ರಕರಣದ ನಂತರ IPC ಸೆಕ್ಷನ್ 376ಗೆ ಅಮೆಂಡ್ಮೆಂಟ್ ಬಂದು ಚೇಂಜಸ್ ಅಮೆಂಡ್ಮೆಂಟ್ ಬಂದು ಯಾವಾಗ ನೀವು ಕೇಸು ದಾಖಲಿಸಿಕೊಳ್ಳಲು ನಿರಾಕರಿಸಿದ ಅಂತ ಸಬ್ ಇನ್ಸ್ಪೆಕ್ಟರ್ ಇಲ್ಲದ ಇನ್ಸ್ಪೆಕ್ಟರ್ಗೆ 6 ತಿಂಗಳ ಜೈಲು ಶಿಕ್ಷೆಯನ್ನು ಕಾಯ್ದೆಯಲ್ಲಿ ಸೇರಿಸಿದ ಮೇಲೆ ಅದು ಆ ಪ್ರಕರಣದಲ್ಲಿ ಇದಾಗೋದು. ಈ ವಿವಾಹಿತ ಮಹಿಳೆ ಅಂತ ಆದ ಕೂಡಲೇ ಅಲ್ಲಿ ಪೋಸ್ಕೋ ಬರೋದಿಲ್ಲ, 376 ಬರೋದಿಲ್ಲ. ನೀವು 376ಗೆ ಮೆಡಿಕಲ್ ರಿಪೋರ್ಟ್ ತರಲಿಕ್ಕೆ ಆಗೋದಿಲ್ಲ. ಇದು ಎಲ್ಲವೂ ಇದೆ. ನೀವು ಯಾವತ್ತೂ 18 ವರ್ಷದ ಕೆಳಗೆ ಅಪ್ರಾಪ್ತ ವಯಸ್ಸಿನ ಹೆಣ್ಮಕ್ಳು ಇದೆ ಅಲ್ಲಿಗೆ ಮಾತ್ರ ಪ್ರತಿಭಟನೆ ಮಾಡಬೇಕು. ಈ ಒಂದು ಪಿಡುಗನ್ನ ನಿವಾರಣೆ ಮಾಡೋದಕ್ಕೆ ಚಳುವಳಿ ಆಗಬೇಕು. ಚಳುವಳಿ ಇದೊಂದು ಸಾಮಾಜಿಕ ಪಿಡುಗು. ಈ ಸಾಮಾಜಿಕ ಪಿಡುಗಿನ ವಿರುದ್ಧ ಹೆಣ್ಮಕ್ಕಳೇ ಹೋರಾಟ ಸಂಘಟಿಸಬೇಕು. ನೋಡಿ, ಇಲ್ಲಿ ಈಗ ಪ್ರತಿಯೊಂದು ಗ್ರಾಮಗಳಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿವೆ ಇಲ್ವಾ? ಇದೆ. ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಾಲ ತೆಗಿಲಿಕ್ಕೆ ಇವರೆಲ್ಲ ಸಂಘಟನೆ ಆಗ್ಲಿಕ್ಕೆ ಆಗ್ತದಂತೆ. ಇಂಥ ಒಂದು ಸಾಮಾಜಿಕ ಬೆಳಕಿನ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಒಂದು ಸಂಘಟನೆ ಮಾಡ್ಲಿಕ್ಕೆ ಮೇಡಮ್, ಇಲ್ಲಿ ಒಗ್ಗಟ್ಟಿನ ಕೊರತೆ ಕಾಣಿಸ್ತಾ ಇಲ್ವಾ? ಅಂದ್ರೆ ಒಂದು ಇದು 5 ತಿಂಗಳೆಲ್ಲ 24,000 ಜನ ನಾಪತ್ತೆ ಆಗಿದ್ದಾರೆ, ಏನಾದ್ರು ಅಂತ ಗೊತ್ತಿಲ್ಲ ಅಂತ ಒಂದು ರಿಪೋರ್ಟ್ ಅನ್ನು ಕೊಟ್ರು, ಶಕುಂತಲಾ ಶೆಟ್ಟರು ಕೊಟ್ರು. ಆ ಸಂದರ್ಭದಲ್ಲಿ 1 ದಿನ 2 ದಿನ ನಾವು ಮಾತಾಡ್ತೀವಿ, ಆ ನಂತರ ಮರೆತೋಲ್ಲ. ನೋಡಿ, ಸದನ ಸಮಿತಿಯ ರಿಪೋರ್ಟ್ ಅನ್ನು ಸದನದಲ್ಲಿ ಇಟ್ಟು ಅದರ ಬಗ್ಗೆ ಒಂದು ಗಂಭೀರವಾದ ಚರ್ಚೆ ಮಾಡೋದು ಯೋಗ್ಯತೆ MLA ಇರಲಿಲ್ಲ. ಯಾಕೆ ಮೇಡಮ್ ಈಗ ಆಗ್ತಾ ಇದೆ ನೋಡಿ? ಹೇಳ್ಕೊಳ್ಳೋದಕ್ಕೆ MLAಗಳು, ಮಹಿಳಾ MLAಗಳಿದ್ದಾರೆ, ಮಹಿಳಾ ಮಿನಿಸ್ಟ್ರು ಇದ್ದಾರೆ, ಮೋಟಮ್ಮನಂತವ್ರು, ಶಕುಂತಲಾ ಶೆಟ್ಟರು, ಎಷ್ಟು ಜನ ಬೇಕು ನಿಮಗೆ? ಯಾರು ಮಾತಾಡೋದಿಲ್ಲ, ನೀವು ಮಾತಾಡಿ ಅಂತಾನೂ ಕೇಳೋದಿಲ್ಲ. ಯಾಕೆ ಹೀಗಾಗಿದೆ? ಅವರಿಗೆ ಹೆತ್ತವರ ಸಮಸ್ಯೆ ಬಹುಶಃ ಅವರಿಗೆ ಗೊತ್ತಿಲ್ಲ. ಈ ಸ್ಥಿತಿಗೆ ಬಂದು ಬಿಟ್ಟಿದೆ ನಮ್ಮ ಸರ್ಕಾರ. ಅವರಿಗೂ ಆ ಸಮಸ್ಯೆ ತಮಗೆ ಬಂದಾಗ ಮಾತ್ರ ಅಲ್ವಾ ಅವರು ಎಚ್ಚೆತ್ತುಕೊಳ್ಳೋದು. ನೀವು ಹೇಳಿದ್ರೆ ಈಗ ಹೋರಾಟ ಕಂಟಿನ್ಯೂ ಯಾಕೆ ಮಾಡಲಿಲ್ಲ? ನಾವು ಕಾನೂನನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಈಗ ಪೊಲೀಸ್ ಅವರು ಇದರ ಬಗ್ಗೆ ಅವರು ಹೇಳಿದ್ರು, ನಿರ್ಲಕ್ಷ್ಯತನ ತೋರಿಸಿದ್ರೆ ನಿಮ್ಮ ಪರಿವಾರದ ಸಂಘಟನೆ ಮುಖಾಂತರ ಈ ಬಗ್ಗೆ ಮಾತೇ ಆಡೋದಿಲ್ಲ ಅಂತ ನಮ್ಮ ಪ್ರಶ್ನೆ ಇರುವಂತದ್ದು. ನೋಡಿ, ಇಲ್ಲಿ ಮುಖ್ಯವಾಗುವಂತದ್ದು ಪ್ರಶ್ನೆ. ಅಂತ ಸರ್ಕಾರ ಇಲ್ಲಿದ್ರೆ ಗೋ ಕಳ್ಳರಿಗೇನೆ ಕೂಡ 10 ಲಕ್ಷ, ಯಾರು ಅದರಿಂದ ಮರಣ ಹೊಂದಿದವರಿಗೆ 10 ಲಕ್ಷ ಈ ಸರ್ಕಾರ ಕೊಡ್ತೇನೆ ಅಂತ ಇದ್ರೆ, ಇಲ್ಲಿ ಲೈಂಗಿಕವಾಗಿ ಸರ್ಕಾರದ ಪ್ರಶ್ನೆ ಅಲ್ಲ ಮೇಡಮ್. ಬಿಜೆಪಿ ಗವರ್ಮೆಂಟ್ ಇದ್ದಾಗ ಕಾನೂನನ್ನು ಕಾಪಾಡುವುದು ಸರ್ಕಾರದ ಜವಾಬ್ದಾರಿ. ನಾನು ನೇರವಾಗಿ ಗೃಹ ಸಚಿವರಿಗೆ ಕಾಂಗ್ರೆಸ್ ಗವರ್ಮೆಂಟ್ ಬಂದ ನಂತರ ಇದು ಜಾಸ್ತಿ ಆದದಲ್ಲ, ಇದು ಹಿಂದಿನಿಂದ ನಡ್ಕೊಂಡು ಬಂದಂತದ್ದು. ಇದು ನೋಡಿ, ಅದೇ ಪ್ರಕರಣಗಳು ಬೆಳಕಿಗೆ ಪ್ರಕರಣಗಳು ಜಾಸ್ತಿಯಾಗಿ ಯಾಕೆ ಬೆಳಕಿಗೆ ಈಗ ಬರ್ತಾ ಇದೆ? ಯಾಕೆ ಬೆಳಕಿಗೆ ಬರ್ತಾ ಇದೆ ಹೇಳಿ ಒಮ್ಮೆ. ಅದೇ ಅಂದ್ರೆ ಈ ಹಿಂದೆ ಕೂಡ ಇತ್ತು ಇಲ್ಲ? ಬಿಜೆಪಿ ಗವರ್ಮೆಂಟ್ ಇದ್ದಾಗ ನೋಡಿ, ಕಾನೂನು ಸುವ್ಯವಸ್ಥೆ ಸರಿಯಾಗಿದ್ರೆ ನಮ್ಮ ಸರ್ಕಾರ ಅದರ ಬಗ್ಗೆ ತಲೆ ಸ್ವಲ್ಪ ಕೆಡಿಸಿಕೊಂಡಿದ್ರೆ ಖಂಡಿತವಾಗಿ ಸರಿ ಮಾಡಬಹುದು. ಇಲ್ಲಿ ಅಪರಾಧಿಗಳಿಗೆ ತಕ್ಷಣ ಒಬ್ಬರಿಗೆ ಆದ್ರೂ ಒಂದು ಶಿಕ್ಷೆ ಕೊಡಿಸಿ, ಒಬ್ಬರಿಗೆ ಅದು ಕಠಿಣ ಶಿಕ್ಷೆ ಕೊಡಿಸಿ, ಆಗ ಜನ ನೋಡ್ತಾರೆ, ಮತ್ತೆ ಎಲ್ಲರೂ ಹೆದರ್ತಾರೆ ಇನ್ನು ಈ ರೀತಿ ಮಾಡಬಾರ್ದು ಅಂತ. ಇಲ್ಲಿ ಅದ ರೀತಿ ಇಲ್ಲ. ಮಕ್ಕಳು ಕೂಡ ಯಾರು ನಾಪತ್ತೆಗೆ ರೆಡಿ ಆಗ್ತಾರೆ ಅಂದ್ರೆ ಓಡಿ ಹೋಗ್ಲಿಕ್ಕೆ, ಅವರು ಕೂಡ ಸ್ವಲ್ಪ ಭಯ ಬೀಳ್ತಾರೆ. ಇಲ್ಲಿ ತಾನಾಗಿ ಮನೆ ಬಿಟ್ಟು ಹೋಗುವಂತದ್ದೊಂದು, ಮತ್ತೊಂದು ಯಾವುದೋ ಬಾಹ್ಯ ಶಕ್ತಿಗಳ ಕಾರಣಕ್ಕಾಗಿ ಮನೆ ಬಿಟ್ಟು ಹೋಗುವಂತದ್ದು, ನಾಪತ್ತೆ ಆಗುವಂತದ್ದು, ದುಬೈಗೋ ಮುಂಬೈಗೋ ಕಳಿಸುವಂತದ್ದೊಂದು. ಅದನ್ನ ಮಟ್ಟ ಹಾಕುವಂತ ಕೆಲಸ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇಲ್ವ ಸರ್? ನೋಡಿ, ಮಟ್ಟ ಹಾಕ್ಲಿಕ್ಕೆ ಪ್ರೋ ಪೊಲೀಸಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಕಾನೂನಿಗೆ ವಿರೋಧ ಅಂತೇಳಿ. ನಾವಿಲ್ಲಿ ಪಬ್ಬು ದಾಳಿಯನ್ನು ನೋಡಿದ್ದೇವೆ, ಹೋಮ್ ಸ್ಟೇ ದಾಳಿಯನ್ನು ನೋಡಿದ್ದೇವೆ. ಯಾರು ಅದನ್ನು ಸಂಸ್ಕೃತಿ ಅಂತ ಹೇಳ್ತಾರ? ಪಬ್ಬಲ್ಲಿ ನಡೆದದಾಗ್ಲಿ ಹೋಮ್ ಸ್ಟೇ ಇಲ್ಲದಾದ್ರೂ ಸಂಸ್ಕೃತಿ ಅಂತ ಹೇಳ್ತಾರ? ಇಲ್ಲ. ಅದರ ವಿರುದ್ಧ ಒಂದು ಸಂಘಟನೆ ಅವರು ಇದು ಮಾಡಿದ ಕೂಡಲೇ ಅದು ನೈತಿಕ ಪೊಲೀಸಗಿರಿ ಅಂತ ಹೇಳಿದ್ರು, ಅವರನ್ನು ಜೈಲಿಗೆ ಕಳಿಸುವಂಥ ವ್ಯವಸ್ಥೆ ಆಯಿತು. ಅಲ್ಲಿ ಸಾಮಾಜಿಕ ಇಚ್ಛೆಗೆ ವಿರುದ್ಧವಾಗಿ ಅಲ್ಲಿ ಒಂದು ಕಡೆ ಸೇರಿಕೊಂಡವರ ಮೇಲೆ ಏನಾದರೂ
ಕಾನೂನು ಕ್ರಮ ಆಯ್ತಾ? ಇಲ್ಲ. ಕಾನೂನು ಎರಡು ಅಲಗಿನ ಕತ್ತಿ ಅಲ್ವಾ, ಎರಡು ಅಲಗಿ ಇರಬೇಕಿತ್ತಲ್ಲ ಅದಕ್ಕೆ. ಅಲ್ಲಿ ಒಂದು ಕಡೆಯಲ್ಲಿ ಅನ್ಲಾಫುಲ್ ಆಗಿ ಗ್ಯಾದರಿಂಗ್ ಆದದ್ದು ಯಾಕೆ? ಬಜರಂಗ ದಳದ ಹಿಂದೂ ಜಾಗರಣ ವೇದಿಕೆ ಹುಡುಗರು ಹೋಗಿ ಅಲ್ಲಿ ಅಟ್ಯಾಕ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆದ್ದು ಯಾಕೆ? ಇದನ್ನು ಎರಡನ್ನೂ ಆಲೋಚನೆ ಮಾಡಬೇಕಿತ್ತು. ಅದೇ ಕಾನೂನು ಒಂದು ಕಡೆ ನೋಡಿ. ಈಗ ಮನೆಯಿಂದ ಹೊರಟ ಹೆಣ್ಣುಮಗಳು ಶಾಲೆಗ ಕಾಲೇಜಿಗ ಹೋಗಿ ವಾಪಸ್ಸು ಬರುವವರೆಗೆ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ತಂದೆ ತಾಯಿಯ ಹೃದಯದಲ್ಲಿ ಹೆದರಿಕೆ ಸೃಷ್ಟಿಯಾಗಿದೆ. ಓದವಳು ಬರ್ತಾಳ ಇಲ್ವಾ ಅಂತ ಹೇಳಿ. ಸೊ ಯಾರ ಕಾರಣ ಸರ್ ಇದಕ್ಕೆ? ಒಂದನೇದು ಇವತ್ತಿನ ಸಾಮಾಜಿಕ ಸ್ಥಿತಿ. ಯಾಕಂದ್ರೆ ಮನೆಯಲ್ಲಿರುವ ಒಂದು ಮಟ್ಟಿನ ಸ್ವಾತಂತ್ರ್ಯ, ಸಾಮಾಜಿಕ ಪರಿಸ್ಥಿತಿ ಒಂದಾದ್ರೆ ಮಾನವ ಕಳ್ಳ ಸಾಗಣೆ ಅನ್ನುವಂತ ಜಾಲ ಇದೆ ಅನ್ನುವಂಥದ್ದು ಒಂದು ಮಾಹಿತಿ ನೋಡಿ. ಅದನ್ನ ಮಟ್ಟ ಹಾಕಬೇಕಾದದ್ದು ನೋಡಿ. ನೀವು ಅದನ್ನು ಕಳ್ಳ ಸಾಗಣೆ ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಹೇಳಿ ಇಲ್ಲಿ ಪ್ರಶ್ನೆ. ಒಬ್ರು ಪ್ರಾಯಕ್ಕೆ ಬಂದಂತಹ ಒಂದು ಹೆಣ್ಮಗಳು ಸ್ವ ಇಚ್ಛೆಯಿಂದ ಒಬ್ಬರೊಟ್ಟಿಗೆ ಹೋದರೆ ಅದು ಕಳ್ಳ ಸಾಗಾಣಿಕೆ ಹೇಗೆ ಆಗ್ತದೆ? ಹೋದ ಮೇಲೆ ಅವಳನ್ನು ಉಪಯೋಗಿಸಿಕೊಳ್ಳುವ ರೀತಿಯ ಮೇಲೆ ಅದು ನಿರ್ಧಾರ ಆಗುತ್ತೆ. ಉಪಯೋಗಿಸಿಕೊಳ್ಳುವ ರೀತಿ ಯಾವುದು ಅಂತೇಳಿ ಗೊತ್ತಾಗಬೇಕು. ಪುನಃ ಅವಳು ಈಚೆ ಬಂದಾಗಬೇಕು. ಅಂದ್ರೆ ಸರ್ ವ್ಯವಸ್ಥಿತವಾಗಿ ಇದನ್ನ ಒಂದು ಗುಂಪು ಅಥವಾ ಒಂದು ಗ್ಯಾಂಗೋ ಮಾಡ್ತಾ ಇದೆ ಅಂತ ಆದ್ರೆ ಆ ಗ್ಯಾಂಗ್ ಅನ್ನ ಮಟ್ಟ ಹಾಕಬೇಕಾದಂತವ್ರು ಯಾರು? ನೋಡಿ, ಗ್ಯಾಂಗ್ ಅನ್ನು ಮಟ್ಟ ಆಗುದಿಲ್ಲ ಅಂತ ಹೇಳಿಲ್ಲ, ಆಗತ್ತೆ ನೋಡಿ. ಬಟ್ ಈ ಸೀರಿಯಸ್ನೆಸ್ ಯಾಕೆ ಗೃಹ ಸಚಿವರಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಗೃಹ ಸಚಿವ ಅಲ್ಲ, ಅವರಿಗೆ ಆಡಳಿತದ ಅನುಭವವೇ ಇಲ್ಲ. ಅವರಿಗೆ ಆಡಳಿತದ ಅನುಭವ ಇಲ್ಲ. ನೀವು ಯಾವುದೇ ರಾಜಕಾರಣಿಗಳನ್ನ ನೋಡಿ, ಅವ್ರಿಗೆ ಆಡಳಿತ ಅನುಭವ ಇದೆಯಾ ಅಂತ ಹೇಳಿ. ಇವತ್ತು ಹೇಳ್ತಾರಲ್ಲ 6 ಸಾರಿ ಎಲೆಕ್ಟ್ ಆದೆ, 8 ಸಾರಿ ಎಲೆಕ್ಟ್ ಆದೆ, 4 ಸಾರಿ ಮಿನಿಸ್ಟರ್ ಆದೆ ಅಂತ ಹೇಳಿ. ಅವರಿಗೆ ಸರಿಯಾಗಿ ಫೈಲ್ ನೋಡ್ಲಿಕ್ಕೆ ಗೊತ್ತಿದೆಯಾ? ಎಸ್ ಸರ್, ನಾನು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಮೇಡಮ್, ಇಲ್ಲಿ ಒಂದು ಪೊಲೀಸ್ ಇಲಾಖೆಗೆ ಆಗ್ಲೇ ಹೇಳಿದ್ರು, ಪೊಲೀಸ್ ಮಹಾನಿರ್ದೇಶಕರಿಂದ ಒಂದು ಸುತ್ತೋಲೆ ಬಂದಿತ್ತು, ನಾಪತ್ತೆ ಪ್ರಕರಣಗಳನ್ನ ಸೀರಿಯಸ್ ಆಗಿ ಪರಿಗಣಿಸಿ. ಆ ನಂತರ ಏನಾದ್ರೂ ಬದಲಾವಣೆ ಆಗಿದೆ ಅಂತ ಅನ್ಸುತ್ತೆ ನಿಮಗೆ? ಈಗಿನ ಲೋಕಲ್ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾಪತ್ತೆ ಪ್ರಕರಣಗಳನ್ನು ದಾಖಲಿಸುವ ಸಂದರ್ಭದಲ್ಲಿ ಏನಾದ್ರೂ ಚೇಂಜಸ್ ಆಗಿದೆ ಅಂತ ಅನ್ಸುತ್ತಾ? ನಾನು ಆಗ್ಲೇ ಹೇಳಿದೆ, ಈಗ ಕಾರಣಗಳು ಪೊಲೀಸವರು ಬೇರೆ ಬೇರೆ ಕೊಡ್ತಾರೆ. ಒಂದು ಪ್ರಕರಣ ಅಲ್ಲಿ ದಾಖಲಾದ ಮೇಲೆ ಅದನ್ನು ಹುಡುಕುವ ಮಟ್ಟಿಗೆ ಕಾರಣಗಳು ಬೇರೆ ಬೇರೆ ಇರಬಹುದು. ಆದರೆ ಅದರ ಹಿಂದಿನ ನಿಜವಾದ ಕಾರಣವನ್ನು ಅವರು ಬಯಲಿಗೆ ಮಾಡೋದಿಲ್ಲ. ಯಾಕಂದರೆ ಅದರಲ್ಲಿ ಬೇರೆ ಬೇರೆ ರೀತಿಯ ಒತ್ತಡ ಬರ್ತದೆ. ಈಗ ಈ ವಾತಾವರಣ ಅಷ್ಟೇ, ರಾಜಕೀಯ ಯಾರು ಆಡಳಿತ ನಡೆಸ್ತಾ ಇದ್ದಾರೆ ಅವರದೇ ಒತ್ತಡ ಬರ್ತದೆ. ಅವರನ್ನು ಹಿಡಿಬಾರ್ದ ಅಥವಾ ಅರೆಸ್ಟ್ ಮಾಡಬಾರ್ದು, ಅವರಿಗೆ ಶಿಕ್ಷೆ ನೀಡಬಾರ್ದು. ಒಟ್ಟು ಶಿಕ್ಷೆ ನೀಡುವುದರಲ್ಲಿ ಕೂಡ ಈ ಸರ್ಕಾರ ಮೀನಮೇಷ ಎಣಿಸ್ತಾ ಉಂಟು. ಅದಕ್ಕೆ ಈ ರೀತಿಯ ಒಂದು ವಾತಾವರಣ, ಅಂದರೆ ಪದೇ ಪದೇ ನಾಪತ್ತೆ ಪ್ರಕರಣಗಳು ಹೆಚ್ಚಾಗಿರುವಂಥದ್ದು, ಲೈಂಗಿಕ ದೌರ್ಜನ್ಯ ಹೆಚ್ಚಾಗಿರುವಂಥದ್ದು, ಸಣ್ಣ ಪುಟ್ಟ ಇದು ಮಕ್ಕಳ ಮೇಲೆ ಕೂಡ ದೌರ್ಜನ್ಯವನ್ನು ಮಾಡುವಂಥದ್ದು. ಬಹುಶಃ ಯಾರು ಅಪರಾಧಿಗಳಿದ್ದಾರೆ ಅದು ಅವರ ಕೌಟುಂಬಿಕವಾಗಿ ಇರ್ಬೋದು ಅಥವಾ ಹೊರಗಿನ ಇದು ಪುರುಷರು ಕೂಡ ಮಾಡುವಂಥ ತಪ್ಪಿರ್ಬೋದು. ಆದರೆ ಯಾರಿಗೂ ಭಯ ಇಲ್ಲ ಅಂತ ಅಂದರೆ ಇಲ್ಲಿ ಕಾನೂನು ಸುವ್ಯವಸ್ಥೆವಾಗಿಲ್ಲ, ಯಾರಿಗೆ ಕಾನೂನು ಮೇಲೆ ಭಯ ಇಲ್ಲ. ಎಸ್ ಸರ್, ಒಂದು ನಾಪತ್ತೆ ಪ್ರಕರಣವನ್ನ ಒಬ್ಬ ವ್ಯಕ್ತಿ ಇಂತಿಂತವ್ರು ನಾಪತ್ತೆ ಆಗಿದ್ದಾರೆ ಅಂತ ಪ್ರಕರಣವನ್ನ ದಾಖಲಿಸುವ ಸಂದರ್ಭದಲ್ಲಿ ಅದನ್ನ ಪೊಲೀಸರು ಸೀರಿಯಸ್ ಆಗಿ ತೆಗೆದುಕೊಳ್ತಾರ? ಅವಳು ಯುವತಿ ಅಥವಾ ಒಂದು ವಿವಾಹಿತ ಮಹಿಳೆ ನಾಪತ್ತೆ ಆದ್ರು ಬರ್ತಾರೆ ಬಿಡ್ರಿ 2 ದಿನದಲ್ಲಿ, ಈ ರೀತಿ ಯೋಚನೆ ಮಾಡ್ತಾರೋ ಅಥವಾ ಅದನ್ನ ಸೀರಿಯಸ್ ಆಗಿ ಇದರ ಹಿಂದೆ ಏನಿದೆ ಅನ್ನುವಂಥದ್ದನ್ನ ಯೋಚನೆ ಮಾಡ್ತಾರೆ? ನೋಡಿ, ಮಿಸ್ಸಿಂಗ್ ಆಯ್ತು ಅಂತ ಹೇಳಿದ ಕೂಡಲೇ ಸೀರಿಯಸ್ ಆಗಿ ಪೊಲೀಸರು ಆಲೋಚನೆ ಮಾಡಬೇಕಾದ್ರೆ ಅವರ ಐಆರ್ ಆಫೀಸರಿಗೆ ವಿಚಾರ ಗೊತ್ತಾಗಬೇಕು. ಈ ಪತ್ರಿಕೆಗಳಲ್ಲಿ ಬಂದರೆ, ಟಿವಿಯಲ್ಲಿ ಬಂದರೆ ಎಲ್ಲ ಐಆರ್ ಆಫೀಸರ್ ಗೊತ್ತಾಗುತ್ತೆ. ಆಗ ಇವರು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ತಾರೆ. ಅದು ಯಾವುದು ಆ ಹೈಪ್ ಆಗದಿದ್ದರೆ ನೇರವಾಗಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರು ಕನಿಷ್ಠ ಪಕ್ಷ 1 ವಾರ ತಗೊಳ್ತಾರೆ ನಿಮ್ಮಲ್ಲಿ FIR ಮಾಡಲಿಕ್ಕೆ. ಕನಿಷ್ಠ 1 ವಾರ ತಗೊಳ್ತಾರೆ. ಸಂಬಂಧಿಕರ ಮನೆಯಲ್ಲ ಹುಡುಕಿ ಅಂತ ಹೇಳಿ, ಸಂಬಂಧಿಕರ ಮನೆಯಲ್ಲ ಹುಡುಕಿ ಆಗಿ ಪೊಲೀಸ್ ಸ್ಟೇಷನ್ ಹೋಗೋದು. ಒಂದ್ ಸೈಡ್ ಆಗಿ ಕೇವಲ ಲವ್ ಅನ್ನುವಂತ ಒಂದು ಪ್ರೇಮ ಪ್ರಕರಣವೇ ಆಗಿರಬಹುದು ಅಂತ ಜಡ್ಜ್ ಮಾಡಿ ಬಿಡ್ತಾರೆ. ಅದು ನೇರವಾಗಿ ಆ ತೀರ್ಮಾನಕ್ಕೆ ಬಂದು ಬಿಡ್ತಾರೆ. ಒಂದು ಅದರ ನಂತರ 4-5 ದಿವಸ ಹೋದ ಮೇಲೆ ಅದರ ಮೇಲೆ ಕೇಸ್ ರಿಜಿಸ್ಟರ್ ಆದ ಕೂಡಲೇ ಇಲ್ಲಿ ಇರುವಂತ ಸಾಕ್ಷ್ಯಾಧಾರಗಳು ನಾಶ ಆಗುತ್ತೆ. ಹೋದದ್ದು ಬಂದದ್ದು ಇದೆಲ್ಲ ಸಾಕ್ಷ್ಯಾಧಾರಗಳು ಇರ್ತಾರೆ ಕೆಲವರು. ಮತ್ತೆ ನಮ್ಮ ಜನರಲ್ಲೂ ಅಷ್ಟೇ, ನಂಗೆ ಯಾಕೆ ಬೇಕು ಮಾರೆ ಆ ಪೊಲೀಸರ ಸಹವಾಸ ಅಂತೇಳಿ. ಇಲ್ಲಿ ದೊಡ್ಡ ಸಮಸ್ಯೆ ಬಂದು ಈ ಪೊಲೀಸರ ಸಹವಾಸ. ಪೊಲೀಸ್ ಠಾಣೆಗೆ ಹೋಗೋದಂದ್ರೆ ಈ ಜನರಿಗೆ ಎಲರ್ಜಿ.
ಸಾಮಾನ್ಯವಾಗಿ. ಯಾಕಂದರೆ ಅಲ್ಲಿಗೆ ಹೋದರೆ ಒಂದನೇದು ಅವರ ಇಡೀ ದಿವಸದ ಕೆಲಸ ಹಾಳು, ಮತ್ತು ಅವರು ಕೇಳುವಂಥ ಕಿರಿಕಿರಿ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಒಂದು ಇದು, ಅದೆಲ್ಲವೂ ಸಮಸ್ಯೆ. ಇದು ಊರವರ ವಿಚಾರ ಕಟ್ಟಿಕೊಂಡು ನಾನು ಯಾಕೆ ಹೋಗಿ ಅಲ್ಲಿ ಕಿರಿಕಿರಿ ಅನ್ನೋದು ಪ್ರತಿಯೊಬ್ಬರು. ಸೊ ಸರ್, ನಾಪತ್ತೆ ಪ್ರಕರಣವನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡಬೇಕು ಅಂತ ಅನಿಸ್ತಾ ಇಲ್ವಾ? ಅಂದ್ರೆ ಪೊಲೀಸ್ ಅಂದ್ರೆ ಇಂಥ ಈ ರೀತಿ ಆದಾಗ ನೋಡಿ, ನಾಪತ್ತೆ ಪ್ರಕರಣವನ್ನ ನೀವು ಒಂದು ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಇಲ್ಲ ಸಬ್ ಇನ್ಸ್ಪೆಕ್ಟರ್ ನಿನ್ನದು 24 ಗಂಟೆ ಊಟ ಹೊಡೆದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ? ಆ ಸ್ಟೇಷನ್ಗೆ ಆ ಸಂದರ್ಭದಲ್ಲಿ ಯಾರು ಚಾರ್ಜ್ ಇರ್ತಾರೆ ಅಂತೇಳಿ. ನಾಪತ್ತೆ ಪ್ರಕರಣಗಳು ಬಂದ ಕೂಡಲೇ ಅವರ ಕೆಲಸ ಏನು, ಆ ಠಾಣೆಯ ಹಿರಿಯ ಅಧಿಕಾರಿಗಳು ತಿಳಿಸು, ಸರ್ ಈಗೀಗೊಂದು ಕಂಪ್ಲೇಂಟ್ ಬಂದಿದೆ ಅಂತೇಳಿ. ಅಷ್ಟೊತ್ತಿಗೆ ಅದನ್ನು ಇನ್ಸ್ಪೆಕ್ಟ್ರು ಇಲ್ಲದ ಸಬ್ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿ ಅದನ್ನು ಕೂಲಂಕಷವಾಗಿ ವಿಚಾರಣೆ ಮಾಡಬೇಕು. ಸೂರ್ಯಕುಮಾರ್ನ ಹುಡುಗಿ ನಾಪತ್ತೆ ಆದಾಗ 1 ವಾರದ ನಂತರ BJP ಹುಡುಗರು ಪ್ರತಿಭಟನೆ ಮಾಡಿದಾಗ ಅಲ್ಲಿ ಒಂದು ಅಂತೊಂದು ಕಂಪ್ಲೇಂಟ್ ಬಂದಿದೆ ಅಂತೇಳಿ ಆಗ ಇನ್ಸ್ಪೆಕ್ಟರ್ ನಂಜೇಗೌಡರಿಗೆ ಗೊತ್ತೇ ಇರಲಿಲ್ಲ. ಆಯಿತಾ? ಆ ಪ್ರತಿಭಟನೆ ಮಾಡಿದ ಮೇಲೆ ಅವರಿಗೆ ಗೊತ್ತಾದ ಮೇಲೆ ಅವರು ಅದರ ತನಿಖೆ ಆದದ್ದು, ಮೋಹನ್ ಕುಮಾರ್ ಸಿಕ್ಕಿಬಿದ್ದದ್ದು, ಅದರಿಂದಾಗಿ 19 ಕೇಸುಗಳು ಹೊರಗೆ ಬಂದದ್ದು. ಆ ಹೊರಗೆ ಬಂದ 19 ಕೇಸುಗಳಲ್ಲಿ ಅಷ್ಟು ಹೆಣಗಳನ್ನು ಪೊಲೀಸರು ಪೋಸ್ಟ್ಮಾರ್ಟಮ್ ಮಾಡಿಲ್ವಾ? ಮಾಡಿದ್ದಾರೆ. ಅಷ್ಟು ಹೆಣಗಳನ್ನು ಪೊಲೀಸರು ಪೋಸ್ಟ್ಮಾರ್ಟಮ್ ಮಾಡಿದ್ರು, ಪೊಲೀಸರು UDR ಮಾಡಿಲ್ವಾ? ಆ ಹೆಣಗಳ ಹಿನ್ನೆಲೆಯನ್ನು ತನಿಖೆ ಮಾಡಲಿಕ್ಕೆ ಹೋಗಿದ್ದಾರಾ? ಇಲ್ಲ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ 180 ಹೆಚ್ಚು UDR ಪ್ರಕರಣಗಳು ಇವತ್ತಿಗೂ ಬಾಕಿ ಇದೆ. ಎಲ್ಲವನ್ನು ಧರ್ಮಸ್ಥಳದವರ ತಲೆ ಕಟ್ಟಿದವರು ಇದ್ದಾರೆ, ಇಲ್ಲ ಅಂತ ಏನು ಹೇಳೋದಿಲ್ಲ. ನೇತ್ರಾವತಿ ನದಿಯಲ್ಲಿ ನದಿ ದಂಡೆಯಲ್ಲಿ ಸಿಕ್ಕಿದ 180 ಚಿಲ್ಲರೆ ಪ್ರಕರಣಗಳು ಇವತ್ತಿಗೂ ಐಡೆಂಟಿಫೈ ಆಗಲಿಲ್ಲ. ಹಾಗಾದ್ರೆ ಒಂದು ಮನೆ ಹೆಣ್ಮಗಳು ಹೋಗಿದ್ದಾಳೆ ಅಂತ ಆದ್ಮೇಲೆ ಆ ಮನೆಯವರಿಗೆ ಜವಾಬ್ದಾರಿ ಇರ್ತದೆ ಇಲ್ವಾ? ಒಂದು ಇಲ್ಲಿ ನಾಪತ್ತೆ ಪ್ರಕರಣಗಳಲ್ಲಿ ಹೆಚ್ಚಾಗಿ ಪೊಲೀಸರು ಸರಿಯಾಗಿ ತನಿಖೆ ಮಾಡೋದಿಲ್ಲ ಅನ್ನುವಂಥದ್ದೊಂದು ಆರೋಪ ಬರುತ್ತೆ. ನೇರ ದುಡ್ಡಿದ್ದವರು ಹೇಬಿಯಸ್ ಕಾರ್ಪಸ್ ಹಾಕ್ತಾರೆ ಪೊಲೀಸರಿಗೆ. ಹೇಬಿಯಸ್ ಕಾರ್ಪಸ್ ಹಾಕಿದೆ ದುಡ್ಡು, ನಿಮ್ಗೆ ಹೇಬಿಯಸ್ ಕಾರ್ಪಸ್ ದುಡ್ಡು ಬೇಕಂತ ಯಾರು ಹೇಳಿದ್ರು? ಅದರ ಬಗ್ಗೆ ಅರಿವಿರುವಂತವರು ಮತ್ತು ಆ ಬಗ್ಗೆ ಯೋಚನೆ ಮಾಡುವಂತ 50 ರೂಪಾಯಿ ಹೇಬಿಯಸ್ ಕಾರ್ಪಸ್ ಹಾಕ್ಲಿಕ್ಕೆ ಆಗ್ತದೆ. ಅದರ ಬಗ್ಗೆ ಮಾಹಿತಿಯೇ ಇರೋದಿಲ್ಲ ಸಾಮಾನ್ಯ ಜನ. ಹೇಬಿಯಸ್ ಕಾರ್ಪಸ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಹೈಕೋರ್ಟ್ ನೋಟಿಸ್ ಕೊಡುದು SP ಗೆ, ಕಮಿಷನರ್ಗೆ ಜನಗಳಿಗೆ ಗೊತ್ತಿಲ್ಲ, ತಂದು ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ. ಆಗ ಇವರಿಗೆ ಜವಾಬ್ದಾರಿ ಬರುವುದು. ಎಷ್ಟೋ ಪ್ರಕರಣಗಳನ್ನು ಗಮನಿಸಿದ್ದೇವೆ ಸರ್. ಹೇಬಿಯಸ್ ಕಾರ್ಪಸ್ ಹಾಕಿದ ನಂತರ ಪ್ರಕರಣ ಪತ್ತೆ ಆಗುವಂತದ್ದು, ಅಲ್ಲಿವರೆಗೆ ತಲೆ ಕೆಡಿಸಿಕೊಳ್ಳೋದು. ಹೇಳ್ತೇನೆ, ರೊನಾಲ್ಡ್ ಪೌಲ್ ಅಂತ ಒಬ್ಬ ರಿಕ್ಷಾ ಡ್ರೈವರ್ ಇದ್ದ. ನನ್ನ ಹೆಂಡತಿಯನ್ನು ಕೋಣಾಜಿ ಸಬ್ ಇನ್ಸ್ಪೆಕ್ಟರ್ BJ ಕುಟಿಂಜ ಅವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟ. ಆಯ್ತಾ? ಪೊಲೀಸರು ಕಂಪ್ಲೇಂಟ್ ತಗೊಳ್ಳಿಲ್ಲ, ಯಾಕಂದ್ರೆ ಸಬ್ ಇನ್ಸ್ಪೆಕ್ಟರ್ ಕಿಡ್ನಾಪ್ ಮಾಡಿದೆ ಅಂತ ಕಂಪ್ಲೇಂಟ್ ಇರೋದು. ಪೊಲೀಸರು ಕಂಪ್ಲೇಂಟ್ ತಗೊಳ್ಳಿಲ್ಲ. ಅವ ಹೈಕೋರ್ಟಲ್ಲಿ ಹೇಬಿಯಸ್ ಕಾರ್ಪಸ್ ಹಾಕಿದ. ಆಯ್ತಾ? ನೋಟಿಸ್ ಆಯಿತು ಹೇಬಿಯಸ್ ಕಾರ್ಪಸ್ಸು. ಇಲ್ಲಿಂದ ಸುಭಾಷ್ ಚಂದ್ರ ಇನ್ಸ್ಪೆಕ್ಟರ್ ಹೋಗಿ ಹೈಕೋರ್ಟಲ್ಲಿ ನಿಂತ್ಕೊಂಡ್ರು, ಸ್ವಾಮಿ ನಾವು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ, ತನಿಖೆ ಹುಡುಕ್ತಾ ಇದ್ದೇವೆ ಅಂತೇಳಿ. ಹೈಕೋರ್ಟಲ್ಲಿ 15 ದಿವಸ ಒಳಗೆ ಹುಡುಕಿ ತಂದು ಕೊಡಬೇಕು ಅಂತ ಹೇಳಿದರು. 15 ದಿವಸ ಹುಡುಕ್ಲಿಕ್ಕೆ ಆಗಲಿಲ್ಲ ಇವರಿಗೆ. ಹೈಕೋರ್ಟ್ 15 ದಿವಸ ಕಳೆದ ಮೇಲೆ ಏನು ಮಾಡಿತ್ತು? SP ಬಂದು ನಿಲ್ಲು ಅಂತ ಹೇಳಿತು. NS ಮೇಘರಿಕ್ ಅಂತ SP ಇದ್ರು. ಆಯಿತಾ? ಯಾವ ಹೈಕೋರ್ಟಿಗೆ ಹೋಗಿ ನಿಂತು ಆ ಜಡ್ಜಿನ ಇದರಲ್ಲಿ ಮಂಗಳಾರತಿ ಮಾಡ್ಕೊಳ್ಳೋದು ಯಾಕಂತೇಳಿ ಅವರು ಸ್ಪೆಷಲ್ ಸ್ಕ್ವಾಡ್ ಮಾಡಿದ್ರು. ಸ್ಪೆಷಲ್ ಸ್ಕ್ವಾಡ್ ಬಿಸಿ ಮುಟ್ಟಿದ್ರೆ ಮಾತ್ರ ಕೊನೆಯದಾಗಿ ಈ ಪ್ರಕರಣಗಳು ಏನಿದಾವೆ ಹೆಚ್ಚಾಗ್ತಾ ಇದೆ, ಏನು ಮಾಡಬೇಕು ಅಂತ, ಏನಾಗಬೇಕು ಅಂತ ಬಯಸ್ತೀರಿ? ಸರ್ಕಾರದಿಂದ ಏನಾಗಬೇಕು ಅಂತ ಬಯಸ್ತೀರಿ? ನೋಡಿ, ಇಲ್ಲಿ ನೀವು ಈಗಾಗಲೇ ಹೇಳಿದಾಗೆ ಮೋಹನ್ ಅವರು ಕೂಡ ಹೇಳಿದ್ರು, ಇಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಹೇಳಿದ್ರೆ, ಆದರೆ ಪೊಲೀಸ್ ಅವರನ್ನು ಅಂದ್ರೆ ಒಟ್ಟು ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳೋರು ಯಾರು? ಸರ್ಕಾರ ಅಲ್ವಾ? ಹಾಗಾದ್ರೆ ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲಾಗದಂತಹ ಸರ್ಕಾರ ಇದು ಬೇಕೇ ಅಂತ. ಸರ್ಕಾರ ಚೇಂಜ್ ಆದ್ರೆ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅಂತ ಅಲ್ಲ ನಾನು ಹೇಳೋದು. ಹಿಂದಿನ ಸರ್ಕಾರದಲ್ಲಿ ಪ್ರಕಾರ ಹೇಳಿದೆ ನಿಮಗೆ. ನೋಡಿ, ಸಮಸ್ಯೆ ಗಂಭೀರವಾಗಿರೋದು ಈಗ, ಸಮಸ್ಯೆ ಗಂಭೀರವಾಗಿರೋದು ಈಗ ಯಾಕೆ ಇವರು ಆಕ್ಷನ್ ತಗೊಳ್ತಾ ಇಲ್ಲ? ಇವರು ಅಧಿಕಾರಿಗಳನ್ನ, ನಾನು ಹೇಳಿದಾಗೆ ಉನ್ನತ ಅಧಿಕಾರಿಗಳನ್ನ ಇದಕ್ಕಾಗಿ ನೇಮಿಸ್ಲಿ, ಆ ಮುಖಾಂತರ ಇದು ಸರ್ವೆ ಆಗಲಿ. ಯಾಕೆ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ? ದಿನನಿತ್ಯ ನೀವು ಬೆನ್ನು ಹಿಡಿಯದೆ ಅದನ್ನು ಖಂಡಿತವಾಗಿ ಸರ್ವೆ ಮಾಡಿದ್ರೆ ಒಂದಲ್ಲ ಒಂದು ದಿನ ಇದನ್ನು ಅಂಕಿಅಂಶಗಳು ಖಂಡಿತವಾಗಿ ಇಳಿಮುಖವಾಗ್ತದೆ. ಇದಕ್ಕೆ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು. ಇದರ ಬಗ್ಗೆ ತೀವ್ರವಾದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಮಿತಿಯನ್ನ ನೇಮಿಸಬೇಕು. ಈಗಾಗಲೇ ನಮ್ಮ ಶಕುಂತಳಾ ಶೆಟ್ಟಿ ಅವರ ಸಮಿತಿ ಇದೆ, ಅದನ್ನು ಕೂಡ ಅವರ ಅಂಕಿಅಂಶಗಳನ್ನು ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಯಾವ ರೀತಿಯಲ್ಲೂ ಪರಿಹಾರ ಸಿಕ್ಕಲಿಲ್ಲ. ಆದರೆ ಮುಂದೆ ಇನ್ನು ಏನನ್ನ ಮಾಡಬೇಕು?
ನೋಡಿ, ಜನ ಓಟ್ ಹಾಕಿ ಅವರನ್ನು ಆಡಳಿತದಲ್ಲಿ ಕೂತ್ಕೊಳ್ಳಿಸಿದ್ದಾರೆ. ಹಾಗಂತ ಇನ್ನು 3 ವರ್ಷ ನಾವು ಹೀಗೆ ರಾಜಾರೋಷವಾಗಿ ಆಡಳಿತ ಮಾಡ್ತೇವೆ ಅಂತ ಬಹುಶಃ ಅವರ ತಪ್ಪು ಕಲ್ಪನೆ. ಈಗಾಗಲೇ ಏನು ನಾವು ಆ್ಯಕ್ಷನ್ ತಗೊಳ್ಬೇಕು ಅದನ್ನು ತಗೊಳ್ಳಿ ಅವರು. ನಾವು ಕೂಡ ಅವರಿಗೆ ಅದಕ್ಕೆ ನಾವು ಖಂಡಿತವಾಗಿ ಸಪೋರ್ಟ್ ಕೊಡ್ತೀವಿ. ಎಸ್ ಸರ್, ಕೊನೆಯದಾಗಿ ಅಂದ್ರೆ ಸಮಿತಿ ರಚನೆ ಆಗತ್ತೆ ಮತ್ತು ನೀವು ಹೇಳಿದ್ರಿ ಮಹಾನಿರ್ದೇಶಕರಿಂದ ಸುತ್ತೋಲೆ ಬರುತ್ತೆ, ಬಟ್ ಇದು ಜಾಸ್ತಿ ಆಗ್ತಾನೆ ಇದೆ. ಸಮಿತಿಗಳು 5 ಸ್ಟಾರ್ ಹೋಟೆಲ್ ಅಲ್ಲಿ ಸಭೆ ಮಾಡ್ತಾರೆ, ಓಷನ್ ಪರ್ಲ್ ಅಲ್ಲಿ ಸಭೆ ಆದ 5 ಸ್ಟಾರ್ ಹೋಟೆಲ್ ಅಲ್ಲಿ ಸಭೆ ಆಗತ್ತೆ, ಇಷ್ಟಕ್ಕೆ ಸೀಮಿತವಾಗಿಬಿಡುತ್ತೆ. ಸೊ ಏನು ಮಾಡಿದ್ರೆ ಇದನ್ನ ಕಡಿವಾಣ ಹಾಕಬಹುದು? ಚಂದದ ಬಿಲ್ ಮಾಡ್ತಾರೆ. ಎಸ್, ಏನು ಮಾಡಿದ್ರೆ ಇದನ್ನ ಕಡಿವಾಣ ಹಾಕಬಹುದು ಅಂತ ಅನ್ಸುತ್ತೆ? ಇದನ್ನ ಏನ್ ಮಾಡ್ಬೇಕು ಅಂತ ಬೇರೆ ಒಂದು ವಿಂಗ್ ಮಾಡಬೇಕು. IGP ಮಟ್ಟದ ಅಧಿಕಾರಿಯ ಅಂಡರ್ನಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ವಿಂಗ್ ಮಾಡಬೇಕು. ವಿಂಗ್ ಮಾಡಿ ಪ್ರತಿ ಜಿಲ್ಲೆಗೆ ಒಂದೊಂದು ವಿಂಗ್ ಸ್ಥಾಪನೆ ಮಾಡಬೇಕು ಪೊಲೀಸಿಂಗೆ. ಆ ಪೊಲೀಸ್ ವಿಂಗಲ್ಲಿ ಕೇವಲ ಪೊಲೀಸನ್ನು ಇಟ್ಕೊಳ್ಬೇಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ಸೇರಿಸ್ಕೊಳ್ಳಿ, ಬೇರೆ ಬೇರೆ ಇಲಾಖೆಯಲ್ಲಿರುವ ಅಧಿಕಾರಿಗಳನ್ನು ಅದರಲ್ಲಿ ಸೇರಿಸ್ಕೊಳ್ಳಿ. ಒಂದು ಒಳ್ಳೆ ವಿಂಗ್ ಮಾಡಿ, ಪೊಲೀಸಿಂಗ್ ಪವರ್ ಕೊಡಿ, ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು. ಅದಕ್ಕೆ IGP ಮಟ್ಟದ ಅಧಿಕಾರಿಯ ನೇತೃತ್ವ ಕೊಡಿ. ಸ್ಟೇಟ್ ಲೆವೆಲಿಗೆ, ಡಿಸ್ಟಿಕ್ ಲೆವೆಲಿಗೆ ಒಬ್ಬ ಇನ್ಸ್ಪೆಕ್ಟರ್ ಲೆವೆಲ್ ಅಧಿಕಾರಿ ಸಾಕು ಕೊಡಿ. ಆ ನಾಪತ್ತೆ ಪ್ರಕರಣದ ತನಿಖೆಯನ್ನು ಅವರಿಗೆ ಬಿಟ್ಟುಬಿಡಿ, ರೆಗ್ಯುಲರ್ ಪೊಲೀಸ್ ಸ್ಟೇಷನ್ಗೆ ಕೊಡಬೇಡಿ. ಯಾಕಂದರೆ ರೆಗ್ಯುಲರ್ ಪೊಲೀಸ್ ಸ್ಟೇಷನ್ಗೆ ಕೊಡಲಿಕ್ಕೆ ಆಗೋದಿಲ್ಲ, ಅವರಿಗೆ ಒಂದು ಪ್ರಕರಣದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವ್ರಿಗೆ ದಿವಸ ಬೆಳಿಗ್ಗೆ ಎದ್ರೆ ಬಂದೋಬಸ್ತುಗಳಿರ್ತದೆ, ಪ್ರತಿಭಟನೆಗಳಿರ್ತದೆ, ಅದಕ್ಕೆ ಜನ ಬೇಕು. ಎಲ್ಲ ರೀತಿಯ ಕತ್ತೆ ಚಾಕರಿಗೆ ಪೊಲೀಸರು ಬೇಕು, ಎಲ್ಲ ರೀತಿಯ ಕತ್ತೆ ಚಾಕರಿಗೆ ಪೊಲೀಸರು ಬೇಕು. ಒಬ್ಬ ಮಿನಿಸ್ಟರ್ ಏನಾದ್ರೂ ವಿಶೇಷ ವ್ಯವಸ್ಥೆ ಇದಕ್ಕೆ ಅವಶ್ಯಕತೆ ಇದೆ. ಎಸ್ ಮೇಡಮ್, ಕಡೆಯದಾಗಿ ನಿಮ್ಮ ಪಾರ್ಟಿ ಈ ವಿಚಾರವನ್ನ ಸದನದಲ್ಲಿ ಈಗಾಗಲೇ ಅಧಿವೇಶನ ಆಗ್ತಾ ಇದೆ, ಅಂಕಿಅಂಶ ಕೈಯಲ್ಲಿದೆ, ಇದನ್ನ ಪ್ರಸ್ತಾಪ ಮಾಡ್ತದೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತವಾಗಿ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ನೀವು ಮಂಗಳೂರಿನ ನಾಯಕರು, ಮಂಗಳೂರಿನ ಕಾರ್ಯಕರ್ತರು, ನೀವು ಮಾತಾಡ್ತೀರಿ, ನೀವು ಚರ್ಚೆ ಆಗೋದಿಲ್ಲ ಅಲ್ಲ ಅಂತ? ಖಂಡಿತವಾಗಿ ನೋಡಿ, ರಾಜ್ಯ ಮಟ್ಟದಲ್ಲೂ ಕೂಡ ನಡೀತಾನೆ ಇದೆ ಹೋರಾಟ, ಇನ್ನು ಕೂಡ ನಡೀತದೆ. ಅಧಿವೇಶನದಲ್ಲಾಗ್ಲಿ ಅಂತ ಅಧಿವೇಶನದಲ್ಲಿ ಖಂಡಿತವಾಗಿ ನಮ್ಮ ಹಿರಿಯ ನಾಯಕರು ಅದರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡ್ತಾರೆ. ಅವರಿಗೆ ಚರ್ಚೆ ಮಾಡೋದಕ್ಕೆ ಬೇರೆ ವಿಚಾರಗಳ ಪ್ರಯಾರಿಟಿ ಜಾಸ್ತಿ ಆಗಿದೆ. ಇಲ್ಲ, ಇದು ನೋಡಿ ಗಂಭೀರವಾದ ಸಮಸ್ಯೆ. ನಮ್ಮ ಮಹಿಳಾ ಮೋರ್ಚಾದ ವತಿಯಿಂದಲೂ ಕೂಡ ನಾವು ನಮ್ಮ ನಾಯಕರಿಗೆ ತಿಳಿಸುವಂತ ಕೆಲಸವನ್ನು ಖಂಡಿತವಾಗಿ ನಾವು ಮಾಡ್ತೀವಿ. ಎಸ್ ಮೇಡಮ್, ಧನ್ಯವಾದಗಳು ಡಿಸ್ಕಷನ್ ಭಾಗವಹಿಸಕ್ಕೆ. ಸರ್ ಧನ್ಯವಾದಗಳು ಡಿಸ್ಕಷನ್ ಭಾಗವಹಿಸಕ್ಕೆ. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ